SDM ಕಾಲೇಜು ಉಜಿರೆಯ ಸಂಸ್ಥಾಪಕ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಇಂದು ವಿಧಿವಶರಾಗಿದ್ದಾರೆ. ಸುಮಾರು 27 ವರ್ಷಗಳ ಕಾಲ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯಲ್ಲಿ ಪ್ರಾಂಶುಪಾಲರಾಗಿ 106 ದಿಟ್ಟ ಹೆಜ್ಜೆಗಳನ್ನಿಟ್ಟು ಕಾಲೇಜಿಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ತಂದುಕೊಟ್ಟಂತಹ ಪ್ರಾಚಾರ್ಯರು. ಅದರ ಜೊತೆಗೆ ಅವರು ಕಾರ್ಯದರ್ಶಿಗಳಾಗಿ SDM ಸೊಸೈಟಿಯ ಕಾರ್ಯದರ್ಶಿಗಳಾಗಿಯೂ ಕೂಡ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಅವರ ಮನೆಗೆ ಆಗಮಿಸುವಂತಹ ಅವರ ಶಿಷ್ಯ ಬೃಂದ, ಅವರ ಒಡನಾಡಿಗಳು ಏನು ಹೇಳ್ತಾರೆ ಕೇಳೋಣ. ಪ್ರೊಫೆಸರ್ ಪ್ರಭಾಕರ್ ಅಂತ ನನಗೆ ಬದುಕಿ ಕೊಟ್ಟವರು. ನಾನು ಈ ಕಾಲೇಜಿಗೆ ಬಂದಿರೋದೇ, ಉಜಿರೆಗೆ ನಾನು ಬಂದಿರೋದೇ ಅವರಿಂದಾಗಿ ನಾನು ಬಂದಿರೋದು. ಮತ್ತು ನನ್ನನ್ನು ನಾವು ರಾಜ್ಯಶಾಸ್ತ್ರ ವಿಭಾಗದವರು, ನಾವಿಬ್ಬರು ಕೂಡ ನನ್ನನ್ನು ಅವರ ಮಗನಂತೆ ನನ್ನನ್ನು ಕಾಲೇಜಿನಲ್ಲೂ ಅಷ್ಟೇ ಅಥವಾ ಇತರ ಅವರು ನನ್ನನ್ನು ಎಲ್ಲಿಯೂ ಹೋಗುವಾಗ, ನಾವು ಯುವಕರಾಗಿದ್ದಾಗ ನಮ್ಮನ್ನೊಟ್ಟಿಗೆ ಕರ್ಕೊಂಡೋಗಿ ನಮ್ಮನ್ನು ಪ್ರೀತಿಯಿಂದ ನೋಡಿದ್ದಾರೆ. ಪ್ರೊಫೆಸರ್ ಪ್ರಭಾಕರ್ ಅಂತ ನನಗೆ ಬದುಕಿ ಕೊಟ್ಟವರು. ನಾನು ಈ ಕಾಲೇಜಿಗೆ ಬಂದಿರೋದೇ, ಉಜಿರೆಗೆ ನಾನು ಬಂದಿರೋದೇ ಅವರಿಂದಾಗಿ ನಾನು ಬಂದಿರೋದು. ಮತ್ತು ನನ್ನನ್ನು ನಾವು ರಾಜ್ಯಶಾಸ್ತ್ರ ವಿಭಾಗದವರು, ನಾವಿಬ್ಬರು ಕೂಡ ನನ್ನನ್ನು ಅವರ ಮಗನಂತೆ ನನ್ನನ್ನು ಕಾಲೇಜಿನಲ್ಲೂ ಅಷ್ಟೇ ಅಥವಾ ಇತರ ಅವರು ನನ್ನನ್ನು ಎಲ್ಲಿಯೂ ಹೋಗುವಾಗ, ನಾವು ಯುವಕರಾಗಿದ್ದಾಗ ನಮ್ಮನ್ನೊಟ್ಟಿಗೆ ಕರ್ಕೊಂಡೋಗಿ ನಮ್ಮನ್ನು ಪ್ರೀತಿಯಿಂದ ನೋಡಿದ್ದಾರೆ. ನಾನು ಉಜಿರೆಯಲ್ಲಿ ನನಗೆ ಎಷ್ಟು ಅಭಿಮಾನ ಬಂದಿದೆಯೋ, ನನ್ನೆಲ್ಲ ಮುಖ್ಯ ಘಟನೆಗಳು ಜೀವನದ್ದು ಅದೆಲ್ಲ ಅದಕ್ಕೆ ಕಾರಣ ಅವರು ಹಿಂದೆ ಇದ್ದಾರೆ. ಅದಕ್ಕೆ ನನಗೆ ಅತೀವ ದುಃಖವಾಗಿದೆ. ನನ್ನ ಮಿಸ್ಸಸ್ಸು ಕೂಡ ಅಷ್ಟೇ. ನಾವು ಇವತ್ತು ಬೆಳಿಗ್ಗೆ ಅವರ ಮಾತು ಕೇಳಿ ನನ್ನ ಮಿಸ್ಸಸ್ ಅವಳು ಕೂಗುವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ನನಗೆ ಕಷ್ಟ ಆಗಿತ್ತು. ಯಾಕಂದರೆ ಅವಳಷ್ಟು ಅವರ ಮೇಲೆ ಪ್ರೀತಿ ಇತ್ತು ನಮಗೆ. ಇದೇ ನಾನು ಹೇಳೋದು. ನಾನು ತುಂಬ ದುಃಖ ಆಗಿದೆ ನನಗೆ. ನಾನು ಅತೀವ ದುಃಖದಲ್ಲಿದ್ದೇನೆ. ಚಿಂತನಕ್ಕೆ ಸೇರಿದಂಥವರು, ಶ್ರೇಷ್ಠ ಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದವರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ರಾಜ್ಯಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಆ ಕಾಲದಲ್ಲಿಯೇ ಪಡೆದಂತಹ ಬಹಳ ದೊಡ್ಡ ಪ್ರತಿಭಾವಂತರು ಅವರು. ಸರಕಾರಿ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ನಿಯುಕ್ತಗೊಂಡಂತಹ ಸಂದರ್ಭದಲ್ಲಿ ಉಜಿರೆಯ ಈ ಪರಿಸರದಲ್ಲಿ, ಉಜಿರೆಯ ಈ ಹಿಂದುಳಿದ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ ಪೂಜ್ಯ ದಿವಂಗತ ರತ್ನವರ್ಮ ಹೆಗ್ಗಡೆಯವರು ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಉಜಿರೆಗೆ ಬರಬೇಕು, ಇಲ್ಲಿ ಅವರು ವಿದ್ಯಾಸಂಸ್ಥೆಗಳ ಒಂದು ನೇತೃತ್ವವನ್ನು ವಹಿಸಬೇಕು ಅಂತೇಳಿ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಅವರು ಉಜಿರೆಗೆ ಆಗಮಿಸ್ತಾರೆ. ಬಹುಶಃ 1966ರಿಂದ ಅವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದ ಸ್ಥಾಪಕ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾಗಿ ಸುಮಾರು 27 ವರ್ಷಗಳ ಕಾಲ ಅವರು ಬಹಳ ದಕ್ಷತೆಯಿಂದ ಈ ಕಾಲೇಜನ್ನು ಮುನ್ನಡೆಸ್ತಾರೆ. ಅದಲ್ಲದೆ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾಗಿದ್ದುಕೊಂಡು, ನಂತರ ವಿದ್ಯಾಸಂಸ್ಥೆಗಳ ಉಪಾಧ್ಯಕ್ಷರಾಗಿದ್ದುಕೊಂಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳನ್ನು ಬಹಳ ಎತ್ತರದ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಬಹಳ ಪ್ರಾಮಾಣಿಕವಾದಂತಹ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥವರು. ಇವತ್ತು ಸಹಸ್ರ ವಿದ್ಯಾರ್ಥಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಆಗಿ ನೆನಪಿನಲ್ಲಿ ಇರತಕ್ಕಂತಹ ಪ್ರೊಫೆಸರ್ ಪ್ರಭಾಕರ್ ಅವರು ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ, ದಕ್ಷ ಆಡಳಿತಗಾರ. ಅವರು ಕೃಷಿಯಲ್ಲಿಯೂ ಕೂಡ ಸಾಕಷ್ಟು ಅವರಿಗೆ ಪಾಂಡಿತ್ಯ ಇತ್ತು. ಬರವಣಿಗೆ, ಸಂಪಾದನೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಂತಹ ಒಬ್ಬ ವ್ಯಕ್ತಿ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಯಾವತ್ತೂ ಕನಸು ಕಾಣ್ತಿದ್ದಂತಹ ಅವರು ಆ ಕಾಲದಲ್ಲಿ ನಮ್ಮ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅಫಿಲಿಯೇಟ್ ಆಗಿದ್ದಂತಹ ಸಂದರ್ಭದಲ್ಲಿಯೇ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅನೇಕ ದೊಡ್ಡ ಸಾಧನೆಗಳನ್ನು ಮಾಡುವುದರಲ್ಲಿ ಒಂದು ನಿರ್ದೇಶನವನ್ನು ನೀಡಿದಂತಹ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅವರ ನಿಧನದ ವಾರ್ತೆಯನ್ನು ಕೇಳಿ ಅವರ ವಿದ್ಯಾರ್ಥಿ ಸ್ತೋಮಕ್ಕೆ, ಅದೇ ರೀತಿಯಲ್ಲಿ ನಾವೆಲ್ಲ ಸಿಬ್ಬಂದಿ ವರ್ಗದವರೇನಿದ್ದೇವೆ, ನಮಗೆಲ್ಲರಿಗೂ ಕೂಡ ತೀವ್ರ ಆಘಾತ ಆಗಿದೆ. ಅವರನ್ನು ನಾನು ಯಾವತ್ತೂ ಕೂಡ ಒಬ್ಬ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ತಾ ಇದ್ದೆ. ಅಂತ ಹೇಳಿದರೆ ಎಲ್ಲರ ಬಗ್ಗೆಯೂ ಕೂಡ ಅವರಿಗೆ ಕರುಣೆ, ಕನಿಕರ ಇತ್ತು. ಒಮ್ಮೆ ಜೋರಾಗಿ ಏನಾದರೂ ಹೇಳಿದರೂ ಕೂಡ ಮತ್ತೊಂದು ಕ್ಷಣದಲ್ಲಿ ಅವರನ್ನೇ ಕರೆದು ಸಾಂತ್ವನದ ಮಾತುಗಳನ್ನು ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಎಲ್ಲರ ಒಂದು ಏಳಿಗೆಗೆ ಕಾರಣಕರ್ತರಾದಂತಹ ಒಬ್ಬ ವ್ಯಕ್ತಿ.
ಒಬ್ಬ ದೊಡ್ಡ ಸಹೃದಯಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನ ಬಹುಶಃ ನಮ್ಮ ಈ ಉಜಿರೆಯ ಬೆಳವಣಿಗೆಯಲ್ಲಿ ಪ್ರೊಫೆಸರ್ ಪ್ರಭಾಕರ್ ಅವರದ್ದು ಬಹಳ ದೊಡ್ಡ ಪಾತ್ರ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಅದು ಉತ್ಪ್ರೇಕ್ಷೆ ಅಲ್ಲ. ಯಾಕಂದರೆ ಆ ಕಾಲದಲ್ಲಿ ಅನೇಕ ಶೈಕ್ಷಣಿಕ ಸವಾಲುಗಳೆಲ್ಲ ಇತ್ತು. ಆ ಎಲ್ಲ ಸವಾಲುಗಳನ್ನು ಬಹಳ ಸ್ಥಿರಚಿತ್ತದಿಂದ ಎದುರಿಸಿ ತಮ್ಮ ತಂಡದ ಜೊತೆಯಲ್ಲೇ ಒಳ್ಳೆ ರೀತಿಯಾದಂತಹ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದರಲ್ಲಿ ಅವರು ಪೂಜ್ಯ ಹೆಗಡೆ ಅವರಿಗೆ ಬಹಳ ದೊಡ್ಡ ಒಂದು ಸಹಕಾರವನ್ನು ನೀಡಿರ್ತಕ್ಕಂಥವರು. ಇವತ್ತು ಪ್ರೊಫೆಸರ್ ಪ್ರಭಾಕರ್ ಅವರ ಅಗಲಿಕೆಯಿಂದ ನಮಗೆಲ್ಲರಿಗೂ ಕೂಡ ತುಂಬ ದುಃಖ ಉಂಟಾಗಿದೆ. ವಿಶೇಷವಾಗಿ ಅವರ ಕುಟುಂಬದವರಿಗೆ ಈ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಬಹಳ ಭಕ್ತಿಪೂರ್ವಕವಾದಂತಹ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಪ್ರೊಫೆಸರ್ ಪ್ರಭಾಕರ್ ಅವರು ತೀರ್ಕೊಂಡ ಸುದ್ದಿ ಕೇಳಿ ತುಂಬ ಬೇಸರ ಆಯಿತು. ಮತ್ತು ಇದು ಒಂದು ನಮ್ಮ SDM ಫ್ಯಾಮಿಲಿಯ ಒಂದು ಹಿರಿಯ ಸದಸ್ಯ, ಸೀನಿಯರ್ ಪ್ರೊಫೆಸರ್ ಅವರ ನಾಯಕತ್ವದಲ್ಲಿ, ಅವರ ಕ್ಯಾಪ್ಟನ್ಸಿಯಲ್ಲಿ SDM ನೇಮ್ ಒಂದು ಎಷ್ಟು ಫೇಮಸ್ ಆಯಿತು, ಎಷ್ಟು ಆಗಾಧವಾಗಿ ಬೆಳೆಯಿತು ಅನ್ನೋದನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ನಾನು ಉಜಿರೆಗೆ ಬಂದಾಗ 1970 ರಿಟೈರ್ಮೆಂಟ್ ಆಗುವವರೆಗೆ, ಅವರ ರಿಟೈರ್ಮೆಂಟ್ ಆಗುವವರೆಗೆ ನಾನು SDM ಕಾಲೇಜಿನಲ್ಲಿದ್ದೆ. ಅವರ ಬಹಳ ಮುಖ್ಯವಾದ ಕ್ವಾಲಿಟಿ ಏನಂತ ಹೇಳಿದ್ರೆ, ಅವರು ಈಸ್ ಎ ಗ್ರೇಟ್ ಹ್ಯುಮ್ಯಾನಿಟೇರಿಯನ್. ಮತ್ತು ಒಂದು ಅವರಿಂದ ನಾವು ಕಲ್ತದ್ದು ಒಂದು ಡೆಡಿಕೇಶನ್, ಮತ್ತೊಂದು ಕಮಿಟ್ಮೆಂಟ್. ಆ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಅವರಿಂದ ಕಲ್ತದ್ದು, ಮತ್ತು ಡಿಸಿಪ್ಲಿನ್. ಇದರಿಂದ ನಾವು ಸಂಸ್ಥೆಯನ್ನು ಒಂದು ಟೀಮ್ ಆಗಿ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಯಿತು. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇವತ್ತಿನ ದಿವಸ ನಾವು ಕಳ್ಕೊಂಡದ್ದು ತುಂಬ ಬೇಸರದ ಸಂಗತಿ. ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥಿಸ್ತೀನಿ. ಪೂರ್ತಿ ಹೆಸರು ಜೈ ಮಹಾವೀರ. ಪ್ರೊಫೆಸರ್ ಪ್ರಭಾಕರ್ ಸರ್ ಮತ್ತು ಮತ್ತು ಇವತ್ತು ಪ್ರೊಫೆಸರ್ ಪ್ರಭಾಕರ್ ಬಗ್ಗೆ ನಾನು ಹೇಳೋದಾದರೆ, ನಾನು ಅವರನ್ನು ಬಹಳ ಸಣ್ಣದಾಗಿನಿಂದ ನೋಡಿದ್ದೇನೆ. ವಿಶೇಷವಾಗಿ 1981 ನಾನು ಪ್ರಥಮ PUC ಇಲ್ಲಿ ಸೇರಿದ್ದೆ. ಆನಂತರ ಡಿಗ್ರಿಯಾಗಿ ಮತ್ತೆ 87 ಮತ್ತೆ ನಾನು ಭೌತಶಾಸ್ತ್ರ ಉಪನ್ಯಾಸಕನಾಗಿ ಇಲ್ಲಿ ಸೇರಿದ್ದೆ. ಆವಾಗಿಂದ ನಾನು ಅವರನ್ನು ನೋಡ್ತಾ ಇದ್ದೆ. ಅವರ ಆದರ್ಶಗಳು, ಅವರ ಸಮಯ ಪಾಲನೆ, ಅವರ ಶಿಸ್ತು, ಅವರು ಯಾವುದೇ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡುವ ರೀತಿ ತುಂಬ ನಾವು ಕಲೀಲಿಕ್ಕಿದೆ ಅವರಿಂದ. ಅವರ ಶಿಸ್ತು, ಮೇನ್ ಆಗಿ ಶಿಸ್ತು. ಪ್ರತಿ ದಿವಸ ಬೆಳಿಗ್ಗೆ 9 ಕಾಲಕ್ಕೆ ಬಂದರೆ ಒಂದು ಕಾಲೇಜಲ್ಲಿ ರೌಂಡ್ ಹಾಕಲಿಕ್ಕೆ ಇತ್ತು ಅವರು. ಅದೇ ರೀತಿ ಮಧ್ಯಾಹ್ನ ಮೇಲೆ 2 ಕಾಲಕ್ಕೆ ಬರ್ತಾರೆ ಅವರು. ಅವರನ್ನು ನೋಡಿ ಸಮಯವನ್ನು ಅಡ್ಜಸ್ಟ್ ಮಾಡ್ಬೋದಿತ್ತು. ಆ ರೀತಿ ಸಮಯ ಪಾಲನೆ ಮಾಡ್ತಿದ್ರು. ಸಮಯಕ್ಕೆ ಏನು ವ್ಯಾಲ್ಯೂ ಕೂಡ ಕೊಡ್ತಿದ್ರು. ಬಿ ಬ್ರೀಫ್ ಅಂತ ಅವರ ಕೂತ್ಕೊಳ್ಳುವ ಚೇಂಬರಲ್ಲಿ ಬೋರ್ಡ್ ಇತ್ತು, ಬಿ ಬ್ರೀಫ್, ವಿ ವ್ಯಾಲ್ಯೂ ಯುವರ್ ಟೈಮ್ ಅಂತ. ಸೂಕ್ಷ್ಮವಾಗಿ ಹೇಳಿ ಯಾವುದೇ ವಿಷಯ. ಇತರರ ಟೈಮು ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ. ಅಂಥವರು ನಮ್ಮನ್ನೀಗ ಅಗಲಿದ್ದಾರೆ. ತುಂಬಲಾರದ ನಷ್ಟ ಇದು ಖಂಡಿತವಾಗಿ ನಮ್ಮ ಸಂಸ್ಥೆಗಳಿಗೆ. ಕಾಲೇಜಿನ ಸ್ಥಾಪಕ ಪ್ರಾಚಾರ್ಯರು, ಅದೇ ರೀತಿ ಕಾರ್ಯದರ್ಶಿಗಳು, ಸೊಸೈಟಿಯ ಕಾರ್ಯದರ್ಶಿಗಳು, ಅವರು ಒಳ್ಳೆಯ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವು ಮುನ್ನಡಿಬೇಕು. ಅವರ ಆದರ್ಶಗಳನ್ನು ಖಂಡಿತ ನಾವು ಮೈಗೂಡಿಸಿಕೊಂಡ್ರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ತದೆ ಅಂತ ಹೇಳಿದೆ. ಪ್ರೊಫೆಸರ್ ಪ್ರಭಾಕರ್ ಅವರನ್ನು ನಾನು ನೇರವಾಗಿ ಶಿಷ್ಯನೂ ಅಲ್ಲ, ಆದರೆ ಅವರ ನಿವೃತ್ತಿಯ ನಂತರ ಕಾಲೇಜಿಗೆ ಬಂದು ಸೇರಿದಂಥವನು. ಒಂದು ಉನ್ನತ ವ್ಯಕ್ತಿತ್ವ ಮತ್ತು ಆದರ್ಶಕ್ಕೆ ಇನ್ನೊಂದು ಹೆಸರು ಅಂದರೆ ಪ್ರೊಫೆಸರ್ ಪ್ರಭಾಕರ್. ಎಷ್ಟೋ ವರ್ಷಗಳ ಕಾಲ ಅವರು ಸೊಸೈಟಿಯಲ್ಲಿ ಕಾರ್ಯದರ್ಶಿಗಳಾಗಿದ್ದಂಥ ಸಂದರ್ಭದಲ್ಲಿ ಒಡನಾಡುವಂಥ ಅವಕಾಶ ಸಿಕ್ಕಿದೆ. ಅದು ನಮ್ಮ ಪಾಲಿನ ಒಂದು ಭಾಗ್ಯ ಅಂತ ತಿಳ್ಕೊತೇನೆ. ಇವತ್ತು ನಮ್ಮೊಂದಿಗೆ ಅವರಿಲ್ಲ, ಆದರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಆದರ್ಶ ನಮ್ಮ ಬದುಕಿಗೆ ದೀರ್ಘಕಾಲ ಒಂದು ದಾರಿ ದೀಪ ಆಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೊಫೆಸರ್ ಪ್ರಭಾಕರ್ ಸರ್ ಅವರು ನನ್ನ ಪೂಜ್ಯ ಗುರುಗಳು. ನಾನು 1981 ಉಜಿರೆ ಕಾಲೇಜಿಗೆ ಪ್ರವೇಶವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಪ್ರಿನ್ಸಿಪಾಲ್ ಆಗಿದ್ದರು. ಮತ್ತು ನನಗೆ ಡಿಗ್ರಿಯಲ್ಲಿ ಅವರು ಪೊಲಿಟಿಕಲ್ ಸೈನ್ಸನ್ನು ಟೀಚ್ ಮಾಡ್ತಾಯಿದ್ರು. ನನ್ನ ನೇರವಾಗಿ ಗುರುಗಳಾಗಿದ್ದರು. ಮತ್ತು ಆನಂತರ ನಾನು 87 ಉಜಿರೆ ಕಾಲೇಜಿಗೆ ಕನ್ನಡ ಉಪನ್ಯಾಸಕನಾಗಿ ಸೇರ್ಪಡೆಗೊಂಡಂಥ ಸಂದರ್ಭದಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿ ನನ್ನನ್ನು ಸೆಲೆಕ್ಷನ್ ಮಾಡಿದಂಥವರು ಕೂಡ ಅವರೇ.
ನನ್ನ ಬದುಕಿನ ಉದ್ದಕ್ಕೂ ಕೂಡ ಅವರು ನನಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದರು. ಯಾವತ್ತೂ ನನ್ನ ಏಳಿಗೆಯನ್ನು ಅವರು ಬಯಸ್ತಾ ಇದ್ದರು. ಅತ್ಯುತ್ತಮ ಆಡಳಿತಗಾರರಾಗಿದ್ದರು. ನನ್ನ ಬದುಕಿನ ಎಲ್ಲ ಸರ್ವಸ್ವ ಬೆಳವಣಿಗೆಗಳಿಗೂ ಅವರು ಕಾರಣಕರ್ತರಾಗಿದ್ದರು. ನಾನು ಮುಂದೆ ಜೀವನದಲ್ಲಿ ಹೇಗೆಲ್ಲ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಅವರು ನನಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಬಂದಂಥವರು. ಇವತ್ತು ಅವ್ರನ್ನ ಕಳ್ಕೊಂಡು ಸಾವಿರಾರು ವಿದ್ಯಾರ್ಥಿಗಳು ದುಃಖಿತರಾಗಿದ್ದೇವೆ ನಾವೆಲ್ಲರೂ. ಅವರ ಮಾರ್ಗದರ್ಶನದಲ್ಲಿ ಅವರ ವಿದ್ಯೆಯಿಂದ ಬೆಳೆದು ದೊಡ್ಡವರಾದಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ನಾಡಿನ ತುಂಬ ಇದ್ದಾರೆ, ವ್ಯಾಪಿಸಿಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸರ್, ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರ ಇಲ್ಲ ಅಂತ ಹೇಳುವಾಗ ತುಂಬ ದಿಗ್ಭ್ರಮೆ ಆಯಿತು, ಬೇಸರ ಆಯಿತು. ಆದರೆ ಒಪ್ಕೊಳ್ಳೇಬೇಕು, ವಯೋಸಹಜವಾದಂಥ ಮರಣಕ್ಕೆ ತುತ್ತಾಗಿದ್ದಾರೆ. ನನಗೆ ವೈಯಕ್ತಿಕವಾಗಿ ಅವರು ಕಾಲೇಜಿನ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಬಂಧ, ಆದರೆ ಮಂಜುವಾಣಿಯ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಸಂಬಂಧ ಇದೆ. ನಾನು ಉಜಿರೆ ಕಾಲೇಜಿಗೆ ಬಂದು ಸೇರಿಕೊಳ್ಳುವಾಗ ನನ್ನನ್ನು ಇಂಟರ್ವ್ಯೂ ಮಾಡುವಾಗ ಪ್ರಶ್ನೆಗಳನ್ನು ಕೇಳಿದ ಕಡಿಮೆ, ಆದರೆ ಒಂದು ಅರ್ಧ ಗಂಟೆ ಕಾಲೇಜಿನ ಬಗ್ಗೆ ಮಾತನಾಡಿದರು. ಆ ಮಾತುಗಳು ಇನ್ನೂ ನನಗೆ ತುಂಬ ನೆನಪಲ್ಲಿದೆ. ಶಿಸ್ತು ಇದೆಲ್ಲವನ್ನು ಅವರು ಭಾಳ ವಿಶೇಷವಾಗಿ ಬಿಂಬಿಸಿದರು. ಆಮೇಲೆ ನಾನು ಗಮನಿಸಿದ್ದವರಲ್ಲಿ, ನಾವು ಪ್ರತಿ ಮಂಜುವಾಣಿಯನ್ನು ಅವರು ಸಂಪಾದಕರಾಗಿ ಸುದೀರ್ಘ ಅವಧಿ ನಡೆಸ್ಕೊಂಡು ಬಂದವರು. ಆ ಮಂಜುವಾಣಿಯ ಬಗ್ಗೆ ಅವರು ತೋರಿದ ಪ್ರೀತಿ, ಕನ್ಸರ್ನು, ಕಾಳಜಿ ಇವೆಲ್ಲ ನಾನು ಒಬ್ಬ ಸಂಪಾದಕರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಐಡಿಯಾ ಇದೆ. ಮಂಜುವಾಣಿ ಕುರಿತಾಗಿ ಮೀಟಿಂಗ್ ಎಲ್ಲ ಕರೆದ, ಪ್ರತಿ ತಿಂಗಳೇ ಒಂದು ಮೀಟಿಂಗ್ ಆಗ್ತಿತ್ತು. ಆ ಮೀಟಿಂಗಲ್ಲಿ ಅವ್ರದ್ದು ಒಣಗ್ತಾ ಇದ್ರು. 90 ವರ್ಷದ ಇದ್ದಾಗಲೂ ಮೀಟಿಂಗ್ ಮಾಡೋದು ಒಣಗೋದು. ಏನು ಅಂತಂದರೆ ಎದುರುಗಡೆ ಒಂದಷ್ಟು ಪುಸ್ತಕ ಇಟ್ಕೊಳ್ತಾರೆ, ಅದೆಲ್ಲ ಓದಲಿಕ್ಕೆ ಆಗ್ತಾ ಇಲ್ಲ, ಓದಬೇಕಿತ್ತು, ಟೈಮ್ ಆಗ್ತಾ ಇಲ್ಲ, ಹೀಗೆ ಒಂದಷ್ಟು ಗೊಣಗಾಟ ಅವ್ರದ್ದು. ಆಮೇಲೆ ನಿನ್ನೆ ಕ್ರಿಕೆಟ್ ಮ್ಯಾಚ್ ಆಗಿತ್ತು, ಸರಿ ನೋಡ್ಲಿಕ್ಕಾಗಿಲ್ಲ. ನಮ್ಮ ಹತ್ರ ಕೇಳೋದು, ನಮಗೆ ಸರಿ ಮಾಹಿತಿ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಬೈತಿದ್ರು, ನೋಡಿ ನಿಮಗೆ ಕ್ರಿಕೆಟು ಬೇಡ, ಓದೋದು ಇಲ್ಲ, ಹೀಗೆ ಆ ರೀತಿಯಲ್ಲಿ ಅವ್ರು ನಮ್ಮನ್ನು ಬೆಳೆಸಿದವರು. ಓದಬೇಕು. ನಾನು ಮಕ್ಕಳಿಗೂ ಯಾವಾಗಲೂ ಹೇಳ್ತಾ ಇರ್ತಿದ್ದೆ, ಅವರ ಜೀವನೋತ್ಸಾಹ ಅನ್ನೋದನ್ನು, ಅವರ ಶಿಸ್ತು ಅನ್ನೋದನ್ನು. ಎಂಥ ಗಾನವಾದ ವಿಚಾರ ಇಟ್ಕೊಂಡು ಹೋದ್ರು ಕೂಡ ಅವ್ರದ್ದು ಇಷ್ಟು ಹೊತ್ತಾದ್ಮೇಲೆ ಆಯಿತು ನಾನು ಮತ್ತೆ ಸಿಗ್ತೇನೆ ಇದೇನೆ ಅಂತ ಹೇಳಿ ನಮ್ಮನ್ನು ಕಳಿಸ್ತಿದ್ರು. ಸೊ ಹಾಗಾಗಿ ತುಂಬ ವಿಷಯಗಳಲ್ಲಿ ಅವ್ರ ಬಗ್ಗೆ ತುಂಬ ಮಾತನಾಡಲಿಕ್ಕಿದೆ. ಅವರ ಬಗ್ಗೆ ಅಂದರೆ ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕಾದಂಥ ತುಂಬ ಗುಣಗಳಿದೆ ಅನ್ನೋದನ್ನು ಹೇಳ್ತಾ ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೀನಿ. ಧನ್ಯವಾದ. ಪ್ರಭಾಕರ್ ಸರ್ ಅಂತ ಹೇಳಿದ್ರೆ ನಮ್ಮೆಲ್ಲರ ಅನ್ನದಾತರು. ನಾನು ಸುಮಾರು 42 ವರ್ಷಗಳ ಹಿಂದೆ 1983ರಲ್ಲಿ ಕಾಲೇಜಿಗೆ ವಿದ್ಯಾರ್ಥಿಯಾಗಿ ಬಂದಂದಿನಿಂದ ಈ ದಿನದವರೆಗೂ ನಾನು ಅವರ ಒಬ್ಬ ದೊಡ್ಡ ಅನುಯಾಯಿ, ಮತ್ತೆ ಅವರನ್ನು ಯಾವತ್ತೂ ಗೌರವಿಸುವಂಥ ವ್ಯಕ್ತಿ. ಅವರೊಬ್ಬರು ಶಿಸ್ತಿನ ಸಿಪಾಯಿ. ಇಂಥ ಒಂದು ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಕಾಲೇಜನ್ನು ಕಟ್ಟಿ ಬೆಳೆಸಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದವರು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತು. ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಇವತ್ತು ನಮ್ಮನ್ನು ಅಗಲಿರುವಂಥದ್ದು ಅತ್ಯಂತ ದುಃಖದ ಸಂಗತಿ. ನಮಗೆಲ್ಲ ಮಾರ್ಗದರ್ಶಕರಾಗಿದ್ದರು. ಅವರನ್ನು ಕಳ್ಕೊಂಡಿರುವಂಥ ದೊಡ್ಡ ಹಾನಿ ಎನ್ನುವಂಥ ಅಭಿಪ್ರಾಯ ನನ್ನದು. ನಾನು ಈ ಕಾಲೇಜಿಗೆ 1995ನೇ ಇಸ್ವಿಯಲ್ಲಿ ಬಂದೆ. ನಾನು ಬಂದಾಗ ಅವರು ರಿಟೈರ್ಡ್ ಆಗಿದ್ದರು. ಅವರು ನಮ್ಮ SDM ಎಜುಕೇಷನಲ್ ಸೊಸೈಟಿಯಲ್ಲಿ ಕಾರ್ಯದರ್ಶಿಯಾಗಿ ಅವರು ಕೆಲಸವನ್ನು ನೀಡ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ನಾನು ಕಾಲೇಜಿಗೆ ಬಂದ ನಂತರ ನಾನು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೆ. ಮಂಜುವಾಣಿಗೆ ಸಂಬಂಧಪಟ್ಟಂತಹ ವಿಷಯ ಇರ್ಬೋದು, ಧರ್ಮಸ್ಥಳದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೆ. ವಿಶೇಷವಾಗಿ ಅವರಿಗೆ ಜ್ಯೋತಿಷ್ಶಾಸ್ತ್ರದ ಬಗ್ಗೆ, ನಮ್ಮ ಸನಾತನ ಧರ್ಮದ ಪರಂಪರೆಯ ಬಗ್ಗೆ ತುಂಬ ಆಸಕ್ತಿ ಇತ್ತು. ಈ ವಿಷಯಗಳನ್ನು ಎಷ್ಟೋ ಸಲ ಅವರು ನಮ್ಮ ಜೊತೆಯಲ್ಲಿ ಚರ್ಚೆಯನ್ನೆಲ್ಲ ಮಾಡ್ತಾ ಇದ್ರು. ಬಹಳ ಶಿಸ್ತಿನ ವ್ಯಕ್ತಿಯವರು. ನಮಗೆಲ್ಲ ನಿರಂತರವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಂತಹ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಏನು ಹೇಳ್ತೀರಿ ಸರ್? ಅಂದರೆ ನಮ್ಮ ಮಂಜುಶ್ರೀ ಪ್ರೆಸ್ಸಿನ ಸಂಚಾಲಕರವರು ಪ್ರಾರಂಭದಿಂದ ನಮ್ಮ ಪ್ರೆಸ್ಸನ್ನು ಸ್ಥಾಪನೆ ಅವರ ನೇತೃತ್ವವನ್ನು ಪ್ರಿಂಟಿಂಗ್ ನಡೀತಾ ಇದೆ. ನಮಗೆ ಅತ್ಯಂತ ದುಃಖದಾಯಕವಾದಂಥ ವಿಷಯ ಇದು. ಪ್ರೆಸ್ಸಿನ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಕಾರಣ. ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಅವರು ಕಾರ್ಯದರ್ಶಿಯಾಗಿದ್ದಾಗ ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಅವರದೇ ವಿಷಯದಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದವಳು.
ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಕೂಡ ಬಹಳಷ್ಟು ಬಾರಿ ಅವರನ್ನು ಸಂಪರ್ಕಿಸಿದಂತಹ ಅನುಭವಗಳು ನನ್ನ ಜೊತೆಗಿದೆ. ಅವರಿಂದ ಬಹಳಷ್ಟು ನಿರ್ದೇಶನಗಳನ್ನು ಹಾಗೂ ಮಾರ್ಗದರ್ಶನಗಳನ್ನು ಪಡೆದಂಥ ಅನುಭವಗಳಿದೆ. ಬಹಳಷ್ಟು ವರ್ಷಗಳಿಂದ ಒಂದು ರೀತಿಯ ಒಡನಾಟ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ವಾರ್ತೆಗಳು ಬಂದಾಗ ಅದನ್ನು ಸಹಿಸಿಕೊಳ್ಳುವಂಥದ್ದು ಭಾಳ ಕಷ್ಟ ಆಗ್ತದೆ. ಆದರೂ ಸಹಿತ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಒದಗಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನಷ್ಟೇ ನಾವು ಮಾಡಬಲ್ಲೆವು. ಅದರ ಜೊತೆಯಲ್ಲಿ ಅವರು ಹಾಕಿಕೊಟ್ಟಂತಹ ಮಾರ್ಗಗಳು, ಅವರು ತೋರಿಸಿದಂಥ ದಾರಿ, ಶಿಸ್ತು, ಇದೆಲ್ಲ ಈಗಿನ ಜನ್ರೇಷನ್ ಆದಂಥ ನಾವೆಲ್ಲ ಪಾಲಿಸಬೇಕಾಗಿರುವಂಥದ್ದು. ಆ ಮೂಲಕ ಅವರಿಗೆ ಗೌರವವನ್ನು ಸೂಚಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆ ಕೂಡ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನಾನು ರಾಜೇಶ್ ಕೆ ಅಂತೇಳಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿನ HOD ಆಗಿ ಕೆಲಸ ಮಾಡ್ತಿದ್ದೇನೆ. ನಾನು ಇದೇ ಕಾಲೇಜಿನ ವಿದ್ಯಾರ್ಥಿ, ಇದೀಗ ಇದೇ ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಿದ್ದೇನೆ. ನನಗೆ ತಿಳಿದಿರುವ ಪ್ರಕಾರ ಪ್ರಭಾಕರ್ ಸರ್ ಅಂತ ಹೇಳಿದರೆ ಅವರು ಕೇವಲ ಎಜುಕೇಷನ್ ಅಂದರೆ ಖಾಲಿ ಒಂದು ಪ್ರೊಫೆಷನಲ್ಗೆ ಮಾತ್ರ ಅಲ್ಲ, ನನ್ನ ಒಂದು ಫ್ಯಾಮಿಲಿಗೆ ಕೂಡ ಅವರು ತುಂಬ ಸಹಾಯವನ್ನು ಮಾಡಿದವರು. ನಾನು ಅಷ್ಟೇ ಅಲ್ಲದೆ ಅವರು ನನಗೆ ಹೇಳ್ತಿದ್ರು ಏನಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಹಿಂದೆ ಈ ಉಜಿರೆ ಪರಿಸರ ಯಾವ ರೀತಿ ಇತ್ತು, ಇಲ್ಲಿ ಎಲ್ಲ ಕಾಡು ಬೆಳೆದಿರುವ ಪ್ರದೇಶ, ಆಮೇಲೆ ಹುಲಿಗಳ ಕಾಟ ಇತ್ತು, ಹೀಗೆಲ್ಲ ತುಂಬ ಹೇಳ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ಅವರು ಈ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯ ಒಂದು ರೂವಾರಿಯನ್ನು ವಹಿಸಿ ಆ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅವರು ಸಹಕಾರಿಯನ್ನು ಮಾಡಿದವರು. ಆವತ್ತಿನ ಅವರ ಹಾಕಿಕೊಟ್ಟಂಥ ಆ ಒಂದು ಬುನಾದಿ ಇವತ್ತು ಈ ರೀತಿ ಮೇಲೆ ಬರಲಿಕ್ಕೆ ಕಾರಣ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ನೇರ ನಡೆನುಡಿಯ ಶಿಸ್ತಿನ ಆ ಒಂದು ವ್ಯಕ್ತಿತ್ವ ನಮಗೆ ತುಂಬ ಮೆಚ್ಚುಗೆಯನ್ನು ಪಡೆದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವರ ಆತ್ಮಕ್ಕೆ ಭಗವಂತನು ಶಾಂತಿ ನೀಡಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥಿಸ್ತಿದ್ದೇನೆ. ನಮಸ್ಕಾರ, ನಾನು ಡಾಕ್ಟರ್ ಎಂ ಪಿ ಶ್ರೀನಾಥ್, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಅವರು ನಿಧನದ ಸುದ್ದಿ ಕೇಳಿ ಭಾಳ ದುಃಖ ಆಯಿತು. ಬಹುಶಃ ನನ್ನ ಬದುಕಿಗೆ ಅನ್ನ ಕೊಟ್ಟವರು ಪ್ರೊಫೆಸರ್ ಎಸ್ ಪ್ರಭಾಕರ್. 2001ರಲ್ಲಿ ನಾನು ಮುಂಬೈ ಕನ್ನಡ ಭವನದಲ್ಲಿ ನಾನು ಕನ್ನಡ ಉಪನ್ಯಾಸಕನಾಗಿ ಇದ್ದೆ. ಆ ಸಂದರ್ಭದಲ್ಲಿ ರಜೆಗೆ ನಾನು ಊರಿಗೆ ಬಂದಿದ್ದೆ. ನಾನೊಂದು ಅರ್ಜಿ ಬರೆದು ಕೊಟ್ಟು ಇಲ್ಲಿ ಕಾಲೇಜಿಗೆ ಕೊಟ್ಟಿದ್ದೆ. ಆಮೇಲೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಒಂದು 2 ದಿವಸದಲ್ಲಿ ಉಜಿರೆ ಕಾಲೇಜಿನಿಂದ ನನಗೆ ಫೋನ್ ಬಂತು, ಹೀಗೆ ಬಂದು ಪ್ರಭಾಕರ್ ಸರನ್ನು ಭೇಟಿ ಆಗಬೇಕಂತೆ ಅಂತೇಳಿ. ನಾನು ತಕ್ಷಣ ಬೆಂಗಳೂರಿಂದ ಉಜಿರೆಗೆ ಬಂದು ಪ್ರಭಾಕರ್ ಸರನ್ನು ಭೇಟಿಯಾಗಿದ್ದೆ. ಆಗ ಒಂದು ಪ್ರಶ್ನೆ ಕೇಳಿದರು, ಏನು ನಿನಗೆ ಇಲ್ಲಿ ಉದ್ಯೋಗ ಬೇಕಾ, ಕೂಡಲೇ ನಾಳೆ ಬಂದು ಯಶೋವರ್ಮ ಅವರನ್ನು ಭೇಟಿಯಾಗು ಅಂತೇಳಿ. ಆ ಪ್ರಕಾರ ನಾನು ಬಂದು ಯಶೋವರ್ಮರನ್ನು ಭೇಟಿಯಾದೆ. ನನಗೆ ಒಂದು ಉದ್ಯೋಗ ಕೂಡ ಸಿಕ್ಕಿತ್ತು. ಆದ್ದರಿಂದ ನನಗೆ ಅನ್ನ ಕೊಟ್ಟವರು ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಾನು ವಿದ್ಯಾರ್ಥಿ ಕೂಡ, ಅವರ ನೇರ ವಿದ್ಯಾರ್ಥಿ. ನಾನು ಫೈನಲ್ ಇಯರ್ ಇರಬೇಕಾದ್ರೆ ಅವರು ನಮಗೆ ರಾಜ್ಯಶಾಸ್ತ್ರಕ್ಕೆ ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು. ಆಗ ಒಂದು ರೀತಿ ಅವರ ಶಿಸ್ತು, ಅದನ್ನು ನಾನು ಬಹಳ ಇಷ್ಟಪಡ್ತಾ ಇದ್ದೆ. ನೇರ ಕ್ಲಾಸಿಗೆ ಬರುವ ಮುಂಚೆ ಒಬ್ಬ ಅವರ ಅಟೆಂಡರ್ ಬಂದು ಇಲ್ಲಿ ಒಂದು ಹಾಜರಿ ಪಟ್ಟಿ ಮತ್ತು ಚಾಕನ್ನು ಇಡ್ತಾ ಇದ್ರು. ಆಮೇಲೆ ಅವರೊಂದು 10 ನಿಮಿಷ ಬಿಟ್ಟು ಅವರು ಬರ್ತಾಯಿದ್ರು. ನೇರ ಪಾಠ ಮಾಡ್ತಾಯಿದ್ರು. ಒಂದು 10 ನಿಮಿಷ ನೋಟ್ಸ್ ಕೊಡ್ತಾಯಿದ್ರು. ಅವರು ಕೊಟ್ಟ ಪಾಠ, ಅವರು ಮಾಡಿದ ಪಾಠದ ಮೇಲೆ ಆಮೇಲೆ ಓದಬೇಕು ಅಂತ ಹೇಳಿ ಇರಲಿಲ್ಲ, ನೇರವಾಗಿ ನಾವು ಪರೀಕ್ಷೆ ಬರಿಬೋದಿತ್ತು. ಆ ರೀತಿ ಅವರ ಪಾಠ ಕೂಡ. ಆಮೇಲೆ ಅವರು ಕಾಲೇಜಿಗೆ ಬರುವ ರೀತಿ ಇರ್ಬೋದು, ಅಥವಾ ಕಾಲೇಜಿಂದ ಮನೆಗೆ ಹೋಗುವ ರೀತಿ ಕೂಡ ಇರ್ಬೋದು. ಒಂದು ರೀತಿಯ ಶಿಸ್ತು ಅವರಲ್ಲಿ ಇತ್ತು. ಆಮೇಲೆ ಅವರ ಒಂದು ಚೇಂಬರಿಗೆ ಹೋದಾಗಲೂ ಕೂಡ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ರು. ಆಮೇಲೆ ಹೆಚ್ಚು ಹೊತ್ತು ಅಲ್ಲಿ ನಾವು ಇರಲಿಕ್ಕಿಲ್ಲ. ಆಯಿತು, ನಿನ್ನ ಕೆಲಸ ಆಯಿತು ಅಂತೇಳಿ ನಾವು ಹೇಳದಿದ್ರೆ ಅವರೇ ಎದ್ದು ಹೋಗ್ತಾ ಇದ್ರು. ಅಂಥ ಒಂದು ಶಿಸ್ತಿನ ಸಿಪಾಯಿ ಇವತ್ತು ನಮ್ಮ ಎದುರಿಗೆ ಇಲ್ಲ. ಅವರ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಅವರ ಕುಟುಂಬದವರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇವತ್ತು ನಮ್ಮೆಲ್ಲರ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ದೈವಾಧೀನರಾಗಿದ್ದಾರೆ. ಸುದೀರ್ಘ 90 ವಸಂತಗಳನ್ನು ಕಂಡಂತಹ ದಿವ್ಯ ಚೇತನ ಅದು. ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಅನ್ನೋದಕ್ಕಿಂತ ಪ್ರೇರಕರಾಗಿದ್ದರು ಅಂತ ಹೇಳಲಿಕ್ಕೆ ಬಹಳ ನಾವು ಹೆಮ್ಮೆ ಪಡ್ತೇವೆ. ಕಾರಣ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಿಂದ ಹಿಡಿದು ನಾವು ಉದ್ಯೋಗದಲ್ಲಿ ಬಂದಾಗಿಂದ ಇಲ್ಲಿಯವರೆಗೆ ನಾವು ಅವರನ್ನು ಕಂಡುಕೊಂಡದ್ದು ಯಾವ ರೀತಿ ಅಂತ ಹೇಳಿದರೆ, ಶಿಸ್ತಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಆದರೆ ಆ ಶಿಸ್ತಿನಲ್ಲಿ ಒಂದು ಪ್ರೀತಿ ಇರ್ತಾ ಇತ್ತು.
ಹಿರಿಯರು ಒಂದು ಮಾತು ಹೇಳ್ತಾರೆ, ಎಲ್ಲಿ ಪ್ರೇಮ ಇದೆಯೋ ಅಲ್ಲಿ ಶಿಸ್ತು ತಾನಾಗೆ ಬರ್ತದೆ ಅಂತ ಹೇಳಿ. ಹಾಗೆ ಅವರ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಇದು ನಮ್ಮದು ಅನ್ನೋ ಒಂದು ಪ್ರೀತಿ ಇರ್ತಿತ್ತು. ನಮ್ಮವರು, ನಮ್ಮ ವಿದ್ಯಾರ್ಥಿಗಳು ಅನ್ನೋ ಒಂದು ಪ್ರೇಮ ಅವರು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ನಮಗೆ ಅವರು ಆ ಶಿಸ್ತನ್ನ ಆ ಪ್ರೀತಿ ಮೂಲಕ ಕಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ನಾವು ಕಾಲೇಜಲ್ಲಿ ಇರುವ ಸಂದರ್ಭದಲ್ಲಿ ಕಾರಿಡಾರ್ ಅಲ್ಲಿ ಅವ್ರು ಬರ್ತಾ ಇದ್ರೆ ನಾವೆಲ್ಲ ಒಂದು ಸೈಡಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ವಿ. ಅದು ಭಯ ಅಂತ ಒಂದು ರೀತಿ ಅಂತ ಹೇಳುವುದು ಆ ಸಂದರ್ಭದಲ್ಲಿ ಸರಿಯಾದ್ರೂ ಈಗ ನಮ್ಗೆ ಅನ್ನಿಸ್ತದೆ ಅದು ಭಯವಾಗಿರ್ಲಿಲ್ಲ, ಅವ್ರ ಮೇಲಿನ ಒಂದು ಗೌರವವಾಗಿತ್ತು, ಅವ್ರ ಮೇಲಿನ ಒಂದು ಪ್ರೇಮ ಆಗಿತ್ತು. ಯಾಕಂದ್ರೆ ಅವ್ರು ಯಾರಿಗೂ ಹೆಚ್ಚಾಗಿ ಬೈಯುವಂತಹ ಪ್ರಮೇಯವನ್ನ ತಂದುಕೊಳ್ಳುವುದಕ್ಕಿಂತ ಹೀಗಲ್ಲ ಹಾಗೆ ಅಂತ ನಮ್ಗೆ ತಿದ್ದಿ ತೀಡುವಂತಹ ಒಂದು ಮನೋಭಾವದವರಾಗಿದ್ರು. ನಾವು ಉದ್ಯೋಗಕ್ಕೆ ಬಂದ ಮೇಲೂ ಕೂಡ ನಾವು ಅವರಿಂದ ಸಾಕಷ್ಟು ಕಲ್ತ್ಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಅವ್ರು ಯಾವಾಗೂ ಹೇಳ್ತಾ ಇದ್ರು, ಇದು SDM ಅನ್ನುವಂಥದ್ದು ನನ್ನಿಂದ ನಾನು ಅಂತಲ್ಲ, ಇದು ನಾವೆಲ್ಲ ಸೇರಿ ಇದು ನಮ್ಮ ಸಂಸ್ಥೆ ಅನ್ನುವ ಒಂದು ಮನೋಭಾವವನ್ನ ಇಟ್ಕೊಳ್ಬೇಕು. ನಾವು ನಮ್ಮದು ಅನ್ನುವ ಸ್ವಭಾವ ಭಾವ ಎಲ್ಲಿವರೆಗೆ ಬರ್ತದೋ ಅಲ್ಲಿವರೆಗೆ ಈ ಸಂಸ್ಥೆಯಲ್ಲಿ ನೀವು ಬೆಳೀತಾ ಹೋಗ್ತೀರಿ ಅಂತ ಹೇಳಿ. ಅದು ಸತ್ಯವಾದ ಮಾತು. ಇವತ್ತಿಗೆ ನಾವು ಈ ಸ್ಥಾನದಲ್ಲಿ ನಿಂತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಹಾಕಿಕೊಟ್ಟಂತಹ ಕೆಲವು ಪ್ರೇರಣಾದಾಯಿ ಮಾತುಗಳು, ಹಾಗೂ ಅವರು ಆ ಒಂದು ಶಿಸ್ತಿನಲ್ಲಿ ಕೂಡ ಒಂದು ಪ್ರೀತಿಯನ್ನ ಮತ್ತೆ ಅನುಕಂಪವನ್ನ ತೋರಿಸ್ತಾ ಇದ್ರು. ಬಡವ ಶ್ರೀಮಂತ ಅನ್ನುವ ಭೇದ ಅವರಲ್ಲಿ ಎಂದೂ ಇರಲಿಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹದ್ದು. ಏನಾದ್ರು ಕಷ್ಟ ಅಂತ ಅವರ ಹತ್ರ ಹೋದಾಗ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮಾತಾಡಿ ಏನು ಅಂತ ಕೇಳ್ತಾ ಇದ್ರು. ಆಮೇಲೆ ಅದಕ್ಕೆ ತಕ್ಕ ರೀತಿಯಲ್ಲಿ ಅವರ ಇತಿಮಿತಿಯೊಳಗಾಗುವ ರೀತಿಯಲ್ಲಿ ಸ್ಪಂದನೆಯನ್ನ ಕೊಡ್ತಾ ಇದ್ರು. ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ, ಪ್ರೇರಕರಾಗಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಆಗ್ಬಹುದು, ಕಾರ್ಯದರ್ಶಿಗಳಾಗಿದ್ದ ಸಂದರ್ಭದಲ್ಲಿ ಆಗ್ಬಹುದು, ಅಥವಾ ಉಪಾಧ್ಯಕ್ಷರಾದ ಸಂದರ್ಭದಲ್ಲಿ ಕೂಡ ನಾವು ಅವರನ್ನ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಹಂತದಲ್ಲಿ, ಸ್ಥಾನಗಳಲ್ಲಿ ನೋಡಿದ್ದೇವೆ. ಎಲ್ಲಾ ಸಂದರ್ಭದಲ್ಲೂ ಒಂದೇ, ಕಟ್ಟುನಿಟ್ಟು, ಶಿಸ್ತು, ಪ್ರೀತಿ. ಅವತ್ತಿನ ಕೆಲಸವನ್ನ ಹೀಗೆ ಮಾಡಬೇಕು ಅನ್ನುವಂಥದ್ದು ಅವರದೊಂದು ಮಾರ್ಗದರ್ಶನ. ಇದೆಲ್ಲ ನಮ್ಗೆ ಇವತ್ತಿಗೂ ಕೂಡ ಪ್ರೇರಣಾದಾಯಿಯಾಗಿದೆ. ಇವತ್ತು ನಮ್ಮೊಟ್ಟಿಗೆ ಇಲ್ಲ ಅಂತ ನಾನು ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಯಾಕೆಂದ್ರೆ ಅವರ ಆ ತತ್ವಗಳು, ಚಿಂತನೆಗಳು ಇವತ್ತಿಗೂ ನಮ್ಮ ಜೊತೆಗಿದ್ದಾವೆ. ದೈಹಿಕವಾಗಿ ಮನುಷ್ಯ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿನಗಳ ನಂತರ ಪ್ರತಿಯೊಬ್ಬರು ಕೂಡ ಈ ಇಹಲೋಕವನ್ನ ತ್ಯಜಿಸಲೇಬೇಕಾಗ್ತದೆ. ಆದ್ರಿಂದ ಭಗವಂತ ಅವರಿಗೆ ಕೊಟ್ಟ ಆಯುಷ್ಯನ ಅವರು ಪೂರ್ಣಗೊಳಿಸಿ ಹೋಗಿರಬಹುದು, ಆದ್ರೆ ಅವರ ಹಾಕಿಕೊಟ್ಟ ಚಿಂತನೆಗಳು, ತತ್ವಗಳು, ಅವರದೇನು ಆ ಒಂದು ನಾವು ಪಾಲನೆ ಮಾಡ್ತಾ ಇದ್ದೀವಿ ಆ ಮೂಲಕ ಅವರು ಇವತ್ತಿಗೂ ನಮ್ಮ ಜೊತೆಗೆ ಇದ್ದಾರೆ. ಅದು ಶಾಶ್ವತ. ಹಾಗಾಗಿ ಅವರು ದೈಹಿಕವಾಗಿ ನಮ್ಮನ್ನ ಇವತ್ತು ಬಿಟ್ಟು ದೈವಾಧೀನರಾಗಿದ್ದಾರೆ ಹೊರತು ಅವರ ತತ್ವ ಚಿಂತನೆಗಳು ಇವತ್ತಿಗೂ ನಮ್ಮ ಜೊತೆಗಿದೆ. ಅವರ ಮಾರ್ಗದರ್ಶನಗಳು, ಅವ್ರು ಹಾಕಿಕೊಟ್ಟ ಏನು ಒಳ್ಳೆ ವಿಚಾರಗಳು, ಅದೆಲ್ಲ ಇವತ್ತಿಗೂ ನಮ್ಮ ಜೊತೆಗಿದೆ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಏನು ಭದ್ರ ಬುನಾದಿಯನ್ನು ಅವ್ರು ಹಾಕಿದ್ರು, ಅದು ಇವತ್ತಿಗೂ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ SDMಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಡುವಂತಹ ಒಂದು ಪ್ರಯತ್ನ ಅವರು ಮಾಡಿದ್ರು. ಅದಕ್ಕೆ ಇವತ್ತಿಗೂ ರಾಷ್ಟ್ರ ಮಟ್ಟದಲ್ಲಿ ಅದು ಗುರುತಿಸ್ಕೊಂಡಿದೆ. ಅದಕ್ಕೆ ಅವರು ಕೂಡ ಆಧಾರ ಸ್ತಂಭವಾಗಿದ್ರು ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಆಗುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಅವರ ತತ್ವಾದರ್ಶಗಳನ್ನ ಮತ್ತಷ್ಟು ಪಾಲಿಸಬೇಕು ಅನ್ನುವಂತಹ ಮಾತಿನೊಂದಿಗೆ ವಿರಮಿಸ್ತೇನೆ. ನಮಸ್ಕಾರ. ಸುನಿಲ್ ಪಂಡಿತ್, ನಾನು ಪ್ರಾಂಶುಪಾಲರು, SDM ನಿವಾಸ ವಸತಿ ಪದವಿ ಪೂರ್ವ ಕಾಲೇಜು, ಉಜಿರೆ. ಪ್ರೊಫೆಸರ್ S. ಪ್ರಭಾಕರ್ ಅವರು ಇವತ್ತು ಬೆಳಿಗ್ಗೆ 10:30 ಸುಮಾರಿಗೆ ಸ್ವರ್ಗಸ್ಥರಾದರು. 9:30 ಗಂಟೆಗೆ ಕೂಡ ಅವರನ್ನು ಮಾತಾಡಿಸಿದ್ದೇವೆ. ನಿನ್ನೆ ಸಂಜೆ ಕೂಡ ಅವರನ್ನು ಮಾತಾಡಿಸಿದ್ದೇವೆ. ಬಹಳ ಆರೋಗ್ಯವಂತರಾಗಿದ್ದರು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಅವರ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಸ್ನಾನ ಮಾಡಿ ಜಪ ಮಾಡಿ ಆಹಾರ ತಗೊಂಡು ಬಂದ ಬಂಧುಗಳೊಟ್ಟಿಗೆ ಮಾತನಾಡಿ ನಾನಿನ್ನು ರೆಸ್ಟ್ ತಗೊಳ್ತೇನೆ ಅಂತೇಳಿ ಒಳಗೆ ಹೋದವರು ತಕ್ಷಣ ಹೃದಯಾಘಾತವಾಗಿ ಸ್ವರ್ಗಸ್ಥರಾಗಿದ್ದಾರೆ. ಅವರ ಮಗಳು ಮತ್ತು ಅಳಿಯ ಶನ್ಮಿ ಮತ್ತು ನರೇಂದ್ರ ಲಂಡನ್ನಿಂದ ಹೊರಟಿದ್ದಾರೆ. ಅವರು ನಾಳೆ ಸಂಜೆ 6 ಗಂಟೆಯ ಸುಮಾರಿಗೆ ಇಲ್ಲಿ ತಲುಪ್ತಾರೆ. ಹಾಗಾಗಿ ಅವರ ಅಂತ್ಯ ವಿಧಿಗಳನ್ನೆಲ್ಲ ಜೈನ ವಿಧಿವಿಧಾನದಲ್ಲಿ ಅವರ ಕಂಪೌಂಡಿನಲ್ಲಿ ನಾವು ನೆರವೇರಿಸಲಿಕ್ಕಿದ್ದೇವೆ. ನಾಳೆ ಸಂಜೆ 6 ಗಂಟೆಯ ಸುಮಾರಿಗೆ 5 ಗಂಟೆಗೆ ಅವರ ಬಾಡಿ ಆಸ್ಪತ್ರೆಯಿಂದ ಇಲ್ಲಿ ಮನೆಗೆ ತರ್ತಾ ಇದ್ದೇವೆ. ಸೊ ಇವತ್ತು 2 ಗಂಟೆಯವರೆಗೆ, ಮಧ್ಯಾಹ್ನ 2 ಗಂಟೆವರೆಗೆ ಮನೆಯಲ್ಲಿ ಅವರ ಅಂತಿಮ ದರ್ಶನ ಮಾಡಬಹುದು. ಮತ್ತು ನಾಳೆ 5 ಗಂಟೆ ಹೊತ್ತಿಗೆ ಅವರ ದೇಹವನ್ನು ಇಲ್ಲಿಗೆ ತರ್ತಾ ಇದ್ದೇವೆ. ಸುಮಾರು 6 ಗಂಟೆಯವರೆಗೆ ಅಂತಿಮ ದರ್ಶನ ಇರುತ್ತೆ ಮತ್ತು ಅಂತಿಮ ವಿಧಿವಿಧಾನಗಳು ಸಂಜೆ ಮಗಳು ಮತ್ತು ಅಳಿಯ ಬಂದ ತಕ್ಷಣ ನಡೆಯುತ್ತದೆ. ಹೀಗೆ ಪ್ರಿನ್ಸಿಪಾಲ್ರಾಗಿದ್ದಂತಹ S. ಪ್ರಭಾಕರ್ರ ಒಂದು ನಿಧನ ನಮಗೆ ಅತ್ಯಂತ ದುಃಖ ತಂದಿರುವಂಥ ವಿಚಾರ. ನಾವು ಕಾಲೇಜು ದಿನಗಳಲ್ಲಿ ಕೂಡ ನಮಗೆ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಾ, ವಿಶೇಷವಾಗಿ ನಾನು ಆ ಕಾಲೇಜು ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಇದರಲ್ಲಿ
ಆ್ಯಕ್ಟಿವಿಟೀಸಲ್ಲಿ ಇದ್ದ ಕಾರಣ ನನಗೆ ಪ್ರತಿ ವರ್ಷವೂ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ನಾನು ಅವರ ಹತ್ರ ಹೋಗುವಂಥ ಒಂದು ಅನಿವಾರ್ಯತೆ ಬಂದಿತ್ತು. ಅವರು ನಮಗೆ ಆ ಸಂದರ್ಭದಲ್ಲಿ ಸಾಕಷ್ಟು ಸಹಕಾರ, ನಮ್ಮ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ಬೋದು, ಶೈಕ್ಷಣಿಕ ಆ್ಯಕ್ಟಿವಿಟಿ ಇರ್ಬೋದು, ಎಲ್ಲದಕ್ಕೂ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿ ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಅವರ ಪಾತ್ರ ತುಂಬ ದೊಡ್ಡದು. ಅಂತಹ ಒಂದು ಮಹಾನ್ ವ್ಯಕ್ತಿತ್ವ ಅವರು. ಸಾಕಷ್ಟು ಜನರಿಗೆ ನಮ್ಮ ಉಜಿರೆಯ ಆಸುಪಾಸಿನ ಯಾವುದೇ ಒಂದು ವಿದ್ಯಾರ್ಥಿಗಳು ಹೋದಾಗ ಕೂಡ ಅವರು ಅವರಿಗೆ ಶೈಕ್ಷಣಿಕವಾಗಿ ಒಂದು ಸೀಟನ್ನು ಕೊಡುವಂಥದ್ದು ಅಥವಾ ಉಜಿರೆ ಆಸುಪಾಸಿನ ನಮ್ಮ ಬೆಳ್ತಂಗಡಿ ತಾಲೂಕಿನ ಒಂದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂಥದ್ದು, ಇಂತಹ ಒಂದು ಆ್ಯಕ್ಟಿವಿಟೀಸನ್ನು ಮಾಡುವ ಮೂಲಕ ಸಮಗ್ರ ನಮ್ಮ ಬೆಳ್ತಂಗಡಿಯ ಒಂದು ಅಭಿವೃದ್ಧಿಗೂ ಕೂಡ ಅವರ ಕೊಡುಗೆ ತುಂಬ ಉಂಟು ಅನ್ನುವಂಥದ್ದು ನನ್ನ ಒಂದು ಭಾವನೆ. ಅಂತಹವರ ಒಂದು ಮೇರು ವ್ಯಕ್ತಿತ್ವದಂತಹ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ನಮಗೆ ಅವರ ಕುಟುಂಬಕ್ಕೆ ದೇವರು ಕರುಣಿಸಲಿ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ನಮ್ಮ ದೇವರು ಅವರಿಗೆ ಮೋಕ್ಷವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಒಂದು ನನ್ನೆರಡು ಮಾತು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅತ್ಯಂತ ದುಃಖದ ವಾರ್ತೆಯನ್ನು ಕೇಳಿದಾಗ ಅತ್ಯಂತ ಖೇದವಾಯಿತು. ನಮ್ಮ SDM ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾದ ಪ್ರೊಫೆಸರ್ ಪ್ರಭಾಕರ್ ಅವರು ನಮ್ಮನ್ನು ಅಗಲಿದ್ರು ಅಂತ ಕೇಳೋದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಆ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿ, ತದನಂತರ ಕಾರ್ಯದರ್ಶಿಗಳಾಗಿ, ಈಗ ಉಪಾಧ್ಯಕ್ಷರಾಗಿ ಅತ್ಯಂತ ಮಹತ್ತರವಾದ ಸೇವೆಯನ್ನು ಸಲ್ಲಿಸಿದಂತಹ ಮಹಾನ್ ಚೇತನ. ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಯಾವ ರೀತಿ ಆಗಬೇಕು, ಒಂದು ತಾಲೂಕಿನ ಬಡ ಜನತೆಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಅವರು ಹೇಗೆ ಎಲ್ಲರೂ ಸಮಾನ ಸ್ತರಕ್ಕೆ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಸರ್ವ ಪ್ರಯತ್ನಗಳನ್ನು ಮಾಡಿ ನಮ್ಮ ಈ ಬೆಳ್ತಂಗಡಿ ತಾಲೂಕನ್ನೇ ಒಂದು ಶಿಕ್ಷಣ ಕ್ರಾಂತಿಯನ್ನಾಗಿ ಮಾಡಿದಂತಹ ಮಹಾನ್ ಮೇರು ವ್ಯಕ್ತಿತ್ವ. ಪೂಜ್ಯ ಕಾವಂದ್ರ ಮಾರ್ಗದರ್ಶನದಲ್ಲಿ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಶಿಸ್ತಿನಿಂದ, ಈಗ ಶ್ರದ್ಧೆಯಿಂದ ಮಾಡಿ ತಾಲೂಕಿನ ಏಳಿಗೆ, ಎಲ್ಲ ಜನರ ಏಳಿಗೆ ಮಾಡುವಲ್ಲಿ ಮಹತ್ತರ ಕಾರ್ಯ ಮಾಡಿದ್ದಾರೆ. ಇವತ್ತು ಅವರು ನಾವು ಕಳ್ಕೊಂಡು ಎಲ್ಲ ತಾಲೂಕಿನ ಜನತೆ ಬಡವಾಗಿದ್ದು ಅಂತ ಹೇಳಲಿಕ್ಕೆ ಅತ್ಯಂತ ಬೇಜಾರಾಗ್ತದೆ. ಅವರ ಕುಟುಂಬದವರಿಗೆ ಎಲ್ರಿಗೂ ಅವರ ಅಗಲುವಿಕೆಯ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಆ ಭಗವಂತನ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಅತ್ಯಂತ ದುಃಖಕರ ದಿನ ನನ್ನ ಬಾಳಲ್ಲಿ. ಯಾಕಂದರೆ ನಾನು SDM ಕಾಲೇಜಿನ ವಿದ್ಯಾರ್ಥಿ. ನಾನು ಕಾಲೇಜಿಗೆ ಹೋದಾಗ ಪ್ರಭಾಕರ್ ಸರ್ ಅವರು ನನ್ನ ಪ್ರಿನ್ಸಿಪಾಲ್ ಆಗಿದ್ದರು. ನನಗೆ ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಮಾರ್ಕ್ಸ್ ಬಂದ ನಂತರ ಡಿಗ್ರಿಗೆ ಹೋದಾಗ ಅವರು ಹೇಳಿದರು, ನೀನೊಂದು ಕಾಂಬಿನೇಷನ್ ಈ ಕಾಂಬಿನೇಷನ್ ತಗೊಂಡು ನಿಮಗೆ ಒಳ್ಳೆಯದಾಗ್ತದೆ ಅಂತೇಳಿ. ಅವರ ನಿರ್ದೇಶನದ ಪ್ರಕಾರ ಆ ಕಾಂಬಿನೇಷನ್ ತಗೊಂಡು ನಾನು ಡಿಗ್ರಿಯನ್ನು SDM ಕಾಲೇಜಲ್ಲೇ ಫಿನಿಷ್ ಮಾಡಿದೆ. ಅದರ ನಂತರ SDM ಕಾಲೇಜಲ್ಲೇ ನಾನೀಗ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಪ್ರತಿನಿತ್ಯ ಅವರು ಹಾಕಿಕೊಟ್ಟಿರುವಂಥ ಒಂದು ಶಿಸ್ತು ಇದೆಯಲ್ಲ, ಅದನ್ನು ನಾನು ಯಾವತ್ತೂ ಕೂಡ ಮರೀಲಿಕ್ಕಿಲ್ಲ. ನಾವು ಕಾಲೇಜಲ್ಲಿರುವಾಗ ಅವರು ಕಾಲೇಜಲ್ಲಿ ರೌಂಡ್ಸ್ ಬರ್ತಾ ಇದ್ದದ್ದು ಅಥವಾ ಅವರ ಸಮಯ ಪ್ರಜ್ಞೆ ಅಂತ ಹೇಳುವಂಥದ್ದು, ಅವರನ್ನು ಕಾಲೇಜ್ ಆದ ನಂತರ ಕೂಡ ಅವರ ಇದರಲ್ಲಿ ಚೇಂಬರಿಗೆ ಹೋಗಿ ಮಾತಾಡಿಸಿದಾಗ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಎಷ್ಟು ಮಾತಾಡಬೇಕು ಅಷ್ಟನ್ನೇ ಮಾತಾಡ್ತಿದ್ರು, ಅದಕ್ಕಿಂತ ಒಂದು ಶಬ್ದ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವರದ್ದು ಇದಾದ ನಂತರ ಹೊರಗಡೆ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಅವ್ರು ಹೇಳ್ತಿದ್ರು, ಹೊರಗಡೆ ಜನ ಇದ್ದಾರೆ, ಆಯ್ತಲ್ಲ ನಮ್ಮ ಡಿಸ್ಕಷನ್ ಹೋಗ್ಬೋದು ಅಂತ ಹೇಳುವಂಥದ್ದು. ಅಷ್ಟು ಸಮಯಕ್ಕೆ ಅವರು ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಪ್ರತಿಯೊಬ್ಬರ ಸಮಯ, ನಿನ್ನದು ಸಮಯ ಕೂಡ ನನಗೆ ಇಂಪಾರ್ಟೆಂಟ್ ಅಂತೇಳಿ ಹೇಳಿ ಪ್ರತಿಯೊಬ್ಬರ ಹತ್ರ ತುಂಬ ಚಂದದಲ್ಲಿ, ತುಂಬ ಶಿಸ್ತಲ್ಲಿ ವರ್ತಿಸ್ತಾ ಇದ್ರು. ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು SDM ಕಾಲೇಜ್ ಈ ನೆಲೆಯಲ್ಲಿ ಬಂದಿದ್ದರೆ ಅದಕ್ಕೆ ಭದ್ರ ಬುನಾದಿ ಹಾಕಿ ಕೊಟ್ಟಿರುವಂಥವರು ಪ್ರಭಾಕರ್ ಸರ್. ಅವ್ರನ್ನ ಯಾವತ್ತೂ ಕೂಡ ನಾವು ಮರೀಲಿಕ್ಕಿಲ್ಲ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೇನೆ. ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಣ ತಜ್ಞ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು ಹಾಗೂ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರು ಆದಂತಹ ಪ್ರೊಫೆಸರ್ S. ಪ್ರಭಾಕರ್ ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಶೈಕ್ಷಣಿಕ ಲೋಕದಲ್ಲಿ ಧ್ರುವತಾರೆ ಅಂತ ಇದ್ದಂತಹ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಉಜಿರೆ ಈ ಮಟ್ಟಕ್ಕೆ ಬೆಳಿಬೇಕಾದರೆ ಅವರ
ಸಂಪೂರ್ಣವಾದಂತಹ ಒಂದು ಕಾಣಿಕೆಯನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಉಜಿರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಶೈಕ್ಷಣಿಕ ನಗರ ಎಂದೆನಿಸಬೇಕಾದ್ರೆ ಅದಕ್ಕೆ ಮೂಲವಾದಂತಹ ಒಂದು ಬುನಾದಿಯನ್ನು ಹಾಕಿದವರು ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು. ಪರಮಪೂಜ್ಯ ಕಾವಂದರ ಒಂದು ನಿರ್ದೇಶನದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಉಜಿರೆಯನ್ನು ಹಾಗೂ SDM ಶಿಕ್ಷಣ ಸಂಸ್ಥೆಗಳು ರಾಜ್ಯವ್ಯಾಪಿ ಬೆಳೀಲಿಕ್ಕೆ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲು ಕಾರಣ ಆಗಿದ್ದಾರೆ. ಕೇವಲ ಶಿಕ್ಷಣ ಕ್ಷೇತ್ರ ಮಾತ್ರ ಅಲ್ಲ, ಬೆಳ್ತಂಗಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಿಸಿದವರು. ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆಗೆ ಅವರು ತನ್ನದೇ ಆದಂತಹ ಒಂದು ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಾಂಸ್ಥಿಕ ಲೋಕಕ್ಕೆ ಬಂದಾಗ ಅಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸರ್ವಧರ್ಮ ಸಮ್ಮೇಳನ ಇರ್ಬೋದು ಅಥವಾ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಅದರಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ರೂಪರೇಖೆಯನ್ನು ಹಾಕ್ಕೊಂಡು ಆ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಪ್ರಮುಖವಾಗಿ ಕಾರಣಕರ್ತರಾಗಿದ್ದಾರೆ. ಅಂಥವರನ್ನು ಇವತ್ತು ನಾವು ಕಳ್ಕೊಂಡು ಉಜಿರೆ ಬರಡಾಗಿದೆ ಎಂಬತಕ್ಕಂಥ ಅನಿಸಿಕೆ ನನ್ನ. ಪ್ರೊಫೆಸರ್ ಎಸ್ ಪ್ರಭಾಕರ್ ಈ ಹೆಸರು SDM ಕಾಲೇಜ್ನ ಜೊತೆಯಲ್ಲಿ ಸೇರಿಕೊಂಡಿರುವಂಥದ್ದು. ಕಾಲೇಜಿನ ಪ್ರಾರಂಭದಿಂದಲೂ ಸಂಸ್ಥೆಯನ್ನು ನಡೆಸಿ ಉಜಿರೆಯಲ್ಲಿರುವ ಎಲ್ಲ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಕಾರಣಕರ್ತರಾಗಿ ದುಡಿದಂಥವರು. ಇವ್ರದ್ದು ಪೂರ್ಣಾಯುಷ್ಯ ಅಂತ ಹೇಳಬೇಕು, ದೀರ್ಘಾಯುಷ್ಯ, ಅದರ ಜೊತೆಯಲ್ಲಿ ಒಳ್ಳೆಯ ಆರೋಗ್ಯ, ಇದನ್ನು ದೇವರವರಿಗೆ ಪಾಲಿಸಿದರು. ಇದಕ್ಕೋಸ್ಕರ ನಿಜವಾಗಿ ಇದು ಅವರ ಅಗಲುವಿಕೆ ನಮಗೆಲ್ಲ ದೊಡ್ಡ ನಷ್ಟ ಹೌದು. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಹ ಆಯುಷ್ಯ ಹೇಳುವಂಥದ್ದು ಇರುತ್ತದೆ. ಅದರಿಂದ ಇವತ್ತು ನಾವು ಅವರನ್ನು ಅಗಲಿದ್ದೇವೆ. ಅವರಿಗೆ ದೇವರು ಸದ್ಗತಿಯನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮತ್ತು ಅವರ ಒಡನಾಟ ಬಹಳ ದೀರ್ಘಕಾಲದ್ದು. ನಮ್ಮ ಹಿರಿಯರಿಗೂ ಒಡನಾಟದಲ್ಲಿದ್ದವರು. ನಂತರ ನನಗೆ ಸಹ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಮುಂದಾಗಿರುವ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸುವಲ್ಲಿ ಸದಾಕಾಲ ನನಗೆ ಪ್ರೋತ್ಸಾಹಿಸ್ತಿದ್ರು, ಮಾರ್ಗದರ್ಶನ ಕೊಡ್ತಿದ್ರು. ಅವರನ್ನು ಯಾವಾಗಲೂ ನೆನೆಸುವಂತಹ ಒಂದು ಮರೆಯಲಾರದ ವ್ಯಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷಿಸ್ತೇನೆ. ಆತ್ಮೀಯರೇ, ಇವತ್ತು ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಒಂದು ಆಘಾತಕಾರಿ ಸುದ್ದಿ ಸಿಕ್ಕಿತು. ಸ್ವಲ್ಪ ತಿಂಗಳುಗಳ ಹಿಂದೆ ಅವರನ್ನು ಕಂಡು ಅವರಿಂದ ಆಶೀರ್ವಾದ ಬೇಡಿಕೊಂಡು ಹೋಗಿದ್ದೆ. ಆದರೆ ಅವರಿಗೆ ಈ ರೀತಿಯ ಸುಖ ಮರಣ ಸದ್ಯದಲ್ಲೇ ಬರುತ್ತದೆ ಅನ್ನುವಂಥದ್ದು ನಮಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವರನ್ನು ನಾನು ಫಾಲೋ ಮಾಡಿಕೊಂಡೇ ಬಂದಿದ್ದೇನೆ. ಅತ್ಯುತ್ತಮ ಅಧ್ಯಾಪಕರು. ನಾನು SDM ಕಾಲೇಜಿನ ವಿದ್ಯಾರ್ಥಿಯೂ ಕೂಡ ಆಗಿದ್ದೆ. 3 ವರ್ಷ ಪೊಲಿಟಿಕಲ್ ಸೈನ್ಸ್ ಪಾಠವನ್ನು ನನಗೆ ಮಾಡಿದರು. ಅದರ ಜೊತೆಗೆ ಶಿಸ್ತನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಲಿಸಿದಂತಹ ಅತಿ ಉತ್ತಮವಾದಂಥ ವ್ಯಕ್ತಿ ಅವರು ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇಲ್ಲಿಗೆ ಬಹಳ ಬಡತನದಿಂದ ಬಂದಾಗ ಕೃಷ್ಣಮೂರ್ತಿ, ನೀನೇನು ಹೆದರಬೇಡ, ನಿನಗೆ ಊಟ ವಸತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ, ಆದರೆ ಚೆನ್ನಾಗಿ ಓದಬೇಕು ಅಂತೇಳಿ ಹೇಳಿದರು. ಅವರು ಹೇಳಿದ ಹಾಗೆ ಮಾಡಿದೆ. ತದನಂತರ ಉನ್ನತ ಶಿಕ್ಷಣಕ್ಕೆ ಮೈಸೂರಿಗೆ ಹೋದೆ. ಆ ಶಿಕ್ಷಣವನ್ನು ಮುಗಿಸಿಕೊಂಡು ಬಂದಾದ ನಂತರ ನೀನು ಇಲ್ಲಿಯೇ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಕೆಲಸವನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿದರು. ಅವರ ಕೋರಿಕೆಯ ಮೇರೆಗೆ ಅವರು ಹೇಳಿದ ರೀತಿಯಲ್ಲಿ ನಾನು ಎಲ್ಲ ರೀತಿಯಲ್ಲೂ ತೊಡಗಿಸಿಕೊಂಡು ಬಿಟ್ಟು ನನ್ನ ಸೇವೆಯನ್ನು ಸಹಕಾರವನ್ನು ಕೊಡ್ತಾ ಇದ್ದೆ. ಅದೇ ರೀತಿ ಹಾಗಾಗಿ ಅವರು ನನಗೆ ಮಾರ್ಗದರ್ಶನ ಹೇಗಿರಬೇಕು ಎನ್ನುವುದರ ಬಗ್ಗೆ ಕೊಡ್ತಾ ಇದ್ದರು. ಅಧ್ಯಾಪಕನಾಗಿ ನಾನು ಬೆಳೆಯೋದಕ್ಕೂ ಕೂಡ ಅವರೇ ನನಗೆ ಪ್ರಾತಸ್ಮರಣೀಯರು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅಂದು ಉಜಿರೆ ಎಷ್ಟು ಚಿಕ್ಕದಾಗಿತ್ತು ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತಿನ ಈ ಮಾಧ್ಯಮದ ವ್ಯವಸ್ಥೆ ಇಲ್ಲದೇ ಇದ್ದಾಗಲೂ ಕೂಡ ಆ ಸಣ್ಣ ಕಾಲೇಜನ್ನು ಬೃಹತ್ತಾದ ಕಾಲೇಜನ್ನಾಗಿ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಬೆಳೆಸಿಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದಂಥ ಕಾಲೇಜು ಎನ್ನುವುದನ್ನು ಕೂಡ ಹೆಸರನ್ನು ಹೊಂದಿಕೊಟ್ಟಿರುವಂಥ ಖ್ಯಾತಿ ಶ್ರೀಯುತರಿಗೆ ಸಲ್ತದೆ. ನನ್ನ ಗುರುಗಳು, ಹಿರಿಯರು, ಉತ್ತಮ ಚೇತನ ಅಂಥವರು ಈಗ ನಮ್ಮನ್ನು ಅಗಲಿದ್ದಾರೆ. ಆದರೆ ತುಂಬು ಜೀವನವನ್ನು ಅವರು ಸವಿಸಿದ್ದಾರೆ. ಅವರಿಗೆ ನಾನು ಶುಭವನ್ನು ಕೋರ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ. ಅದೇ ರೀತಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲುವಿಕೆಯನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ. ಅವರ ವಿದ್ಯಾರ್ಥಿಗಳಲ್ಲಿ ಒಬ್ಬನಾದ ನನಗೆ ಮತ್ತು ಸಹಸ್ರಾರು ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಅವರು ಚಿರಕಾಲವೂ ಕೂಡ ಪ್ರೇರಣೆಯನ್ನು ತುಂಬುವಂಥ ವ್ಯಕ್ತಿಯಾಗಿ ನಮ್ಮನ್ನು ಮೇಲಿನ ಲೋಕದಿಂದ ಸದಾ ಹಾರೈಸುತ್ತಾ ಇರಬೇಕು, ಆಶೀರ್ವದಿಸುತ್ತಾ ಇರಬೇಕು ಅಂಥೇಳಿ ಪ್ರಾರ್ಥಿಸುತ್ತಾ
ಮತ್ತೊಮ್ಮೆ ದಿವ್ಯ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋದಕ್ಕೆ ಬಯಸ್ತಾ ಇದ್ದೇನೆ. ಈಗ ಸ್ವರ್ಗೀಯರಾದ ಪ್ರಭಾಕರ್ ಸರ್ ಅವರ ಆತ್ಮಕ್ಕೆ ಒಂದು ಮೋಕ್ಷ ಸಿಗಲಿ ಅಂತ ನಾನು ಪ್ರಥಮವಾಗಿ ಪ್ರಾರ್ಥಿಸುತ್ತಾ, ಪ್ರಭಾಕರ್ ಸಂಬಂಧ ಬಹಳ ಸರಳ ಜೀವಿ, ಎಲ್ಲರೊಡನೆ ಎಲ್ಲ ಬಡವ ಅಥವಾ ಒಬ್ಬ ಹಿರಿಯ ಕಿರಿಯ ಎಂಬ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಒಂದೇ ರೀತಿ ನೋಡುವ ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದರು. ಅವರ ಒಡನಾಟ, ನಾನೊಬ್ಬ ವಿದ್ಯಾರ್ಥಿ ದೆಸೆಯಲ್ಲಿರುವಾಗಲೇ 5 ವರ್ಷ ಒಡನಾಟ ಮಾಡಿದ್ದೇನೆ. ಶಿಸ್ತಿಗೆ ಒಂದು ಹೆಸರು ಅವರು ಅಂತ ಯಾವಾಗಲೂ ಹೇಳ್ಬೋದು. ಯಾಕೆ ಹೇಳಿದ್ರೆ ನಾವೀಗ ಕಾಲೇಜ್ ನೋಡ್ಬೋದು, ಅವರನ್ನು ಇವತ್ತಿನ ತನಕ ಕರೆಯುವುದು ಪ್ರಿನ್ಸಿಪಾಲ್ ಅಂತಲೇ. ಅವರೀಗ ಉಪಾಧ್ಯಕ್ಷರಾಗಿರ್ಬೋದು, ಆದರೆ ಅವರನ್ನು ಕರೆಯುವುದು ನಾವು ಪ್ರಿನ್ಸಿಪಾಲ್. ಅಂದರೆ ಇಡೀ ಊರಿಗೆ ಪ್ರಿನ್ಸಿಪಾಲ್ ಅವರು ಆಗಿದ್ದರು, ಕಾಲೇಜಿಗೆ ಮಾತ್ರ ಅಲ್ಲ, ಊರ ಹೆಸರೇ ಅವರಿಗೆ ಪ್ರಿನ್ಸಿಪಾಲ್ ಅಂತ ಕರೀತಾ ಇದ್ದರು. ತುಂಬ ಸರಳ ಜೀವಿ ಮತ್ತು ಶಿಸ್ತು, ಸಮಯ ಪಾಲನೆ ಅವರಲ್ಲಿ ನಾವು ಕಲಿಬೇಕು. ಸಮಯ ಪಾಲನೆ ಮತ್ತು ಶಿಸ್ತನ್ನು ತುಂಬ ಮಾಡಿಕೊಂಡಿದ್ದಾರೆ ಅವರು. ನಾವು ಕಾಲೇಜಲ್ಲಿರುವಾಗ ಅವರು ಒಂದು ವರಾಂಡ ಬಂದರೆ ಸಾಕು, ಎಲ್ಲ ಮಕ್ಕಳು ಒಳಗೆ ಹೋಗಿ ಬಿಡ್ತು. ಅವರೇನು ಜೋರು ಮಾಡ್ತಿರಲಿಲ್ಲ ಅಥವಾ ಹೊಡೆಯೋದು ಅಂತ ಇಲ್ಲ, ಆದರೂ ಒಂದು ಅವರಿಗೆ ಗೌರವವನ್ನು ಅಷ್ಟು ಕೊಡ್ತಾಯಿದ್ದರು. ಅದರ ನಂತರ ನಾನೊಂದು ಇಲ್ಲಿ ಉದ್ಯಮವನ್ನು ಬೆಳೆಸಬೇಕಾದರೆ ಅವರ ಆಶೀರ್ವಾದ ಬಲದಿಂದ ನಾನು ಕೂಡ ಒಂದು 4 ಸಂಸ್ಥೆಗಳನ್ನು ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆ ಮಾಡಿದ್ದೇನೆ. ಒಂದು ಉತ್ತಮ ಮನಸ್ಸಿನಿಂದ ಅವರು ಉದ್ಘಾಟನೆ ಮಾಡಿದ ಸಂಸ್ಥೆ ಇಲ್ಲಿ ಉಜಿರೆಯಲ್ಲೇ ತುಂಬ ಇರ್ಬೋದು ಅಂತ ನನ್ನ ಭಾವನೆ. ಅವರ ಒಂದು ಒಳ್ಳೆಯ ಭಾವನೆಯಿಂದ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಹಾಗೂ ಮತ್ತೊಂದು ಹೇಳಿದರೆ, ನಾನು ಅವರನ್ನು ಅವರ ಸುಖ ಕಷ್ಟಕ್ಕೆ ಕೂಡ ಇಲ್ಲಿ ನಮ್ಮ ಸಂಸ್ಥೆ ಕೂಡ ಇಲ್ಲಿ ಹತ್ತಿರ ಇರೋದ್ರಿಂದ ನಾವು ಅವರನ್ನು ಯಾವಾಗಲೂ ನೋಡ್ತಿದ್ದೆವು, ಭೇಟಿಯಾಗ್ತಿದ್ದೆವು, ಹಬ್ಬದ ದಿವಸ ಆಶೀರ್ವಾದ ಪಡ್ಕೊಳ್ತಿದ್ದೆವು. ಹಾಗೆ ಪ್ರತಿ ಹಂತದಲ್ಲಿ ಅವರನ್ನು ನಾವು ಭೇಟಿಯಾಗಿ ಸರಳ ಜೀವಿಯಾಗಿ ನಮಗೆ ಆಶೀರ್ವಾದ ಮಾಡ್ತಿದ್ದರು. ಅವರ ಈ ನಡೆ ನುಡಿ ನಮಗೆ ಅನುಕರಣೀಯ ಅಂತ ಹೇಳ್ತಾ, ಅವರ ಒಂದು ಅಗಲಿಕೆಯು ನಿಜವಾಗಿಯೂ ನಮ್ಮ ಊರಿಗೆ ಒಂದು ದೊಡ್ಡ ನಷ್ಟ, ಸಂಸ್ಥೆ ಕೂಡ ಒಂದು ದೊಡ್ಡ ನಷ್ಟ ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ. ಈ ದಿನ ನಮ್ಮ SDM ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರು, ನಮ್ಮ ಎಲ್ಲ SDM ಶಿಕ್ಷಣ ಸಂಸ್ಥೆಗಳ ಒಂದು ಭೀಷ್ಮ ಅಂತೇಳಿ ಹೇಳ್ಬೋದು, ಅಂತಹ ಅವರು ಶಿಕ್ಷಣ ಭೀಷ್ಮನ ಜಿನಾಯ್ಕೆ ಆಗಿದ್ದಾರೆ. ನಮ್ಮ ಸಂಸ್ಥೆಗಳನ್ನು ಸರಕಾರಿ ಕಾಲೇಜಿನಲ್ಲಿ ಅತ್ಯುತ್ತಮ ಹುದ್ದೆಯಲ್ಲಿ ಇದ್ದರೂ ಕೂಡ ಧರ್ಮಸ್ಥಳದ ಪರಮ ಪೂಜ್ಯ ರತ್ನವರ್ಮ ಹೆಗಡೆ ಅವರ ಆಶಯದಂತೆ ನಮ್ಮ SDM ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸುವಂತಹ ಒಂದು ಉತ್ತಮ ಉನ್ನತ ಜವಾಬ್ದಾರಿಯನ್ನು ಹೊತ್ತು ಬಂದಿರುವವರು ಬಂದು SDM ಕಾಲೇಜಿನ ಸ್ಥಾಪಕ ಪ್ರಾಚಾರ್ಯರಾಗಿ, ಆ ನಂತರ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಬಹಳ ಮೇರು ವ್ಯಕ್ತಿತ್ವವನ್ನು ತೋರಿಸಿ ಈ 56 SDM ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕುವಲ್ಲಿ ಅವರ ಮಾರ್ಗದರ್ಶನ ಆಶೀರ್ವಾದ ಬಹಳ ಪ್ರಾಮುಖ್ಯವಾದುದು. ನಮ್ಮ SDM ITI ವೇಣೂರಿನ ಆರಂಭದಿಂದಲೇ ಅವರ ಮಾರ್ಗದರ್ಶನ ನಮ್ಮ ಸಂಸ್ಥೆ ಈ ದಿನ ಭಾಳ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಬಡವರ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಕಾಳಜಿ ಇರುವವರು, ಬಹಳ ಮೃದು ಸ್ವಭಾವಿ, ಅಷ್ಟೇ ಕಟು ವ್ಯಕ್ತಿತ್ವವನ್ನು, ಕೆಲಸದಲ್ಲಿ ಅಷ್ಟೇ ಶಿಸ್ತುವನ್ನು ಹೊಂದಿದ್ದವರು. ಅಂತಹ ಅವರು ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡು ನಾವು ನಿಜವಾಗಿಯೂ ಭಾಳ ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಬಡ ವಿದ್ಯಾರ್ಥಿಗಳ ಏಳಿಗೆಯನ್ನು ಸದಾ ಅವರು ಹಾರೈಸ್ತಾ ಇದ್ದರು. ಯಾವಾಗೆಲ್ಲ ನಾವು ಭೇಟಿ ಆಗ್ತಾ ಇದ್ದೆವು ಆವಾಗೆಲ್ಲ ನಮ್ಮ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ದರು. ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ಅವರು ಚಿಂತನೆಯನ್ನು ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದವರು. ಹೀಗೆ ಸುಮಾರು ವರ್ಷಗಳಿಂದ ಏನು SDM ಶಿಕ್ಷಣ ಸಂಸ್ಥೆಗಳಿಂದ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ, ಆ ಸ್ಕಾಲರ್ಶಿಪ್ಪಿನ ಪ್ರತಿಯೊಂದು ಅರ್ಜಿಗಳನ್ನು ಅವರೇ ಸ್ವತಃ ನೋಡಿ ಆ ಅರ್ಹತೆಗೆ ಅನುಗುಣವಾಗಿ ಕೊಡುವಂಥ ಒಂದು ಮಹತ್ ಕಾರ್ಯವನ್ನು ಭಾಳ ಜವಾಬ್ದಾರಿಯುತವಾಗಿ ಮಾಡ್ತಾಯಿದ್ರು. ಇದರ ಹಿಂದೆ ಅವರಲ್ಲಿದ್ದಂತಹ ಕಾಳಜಿ ನಮಗೆ ಕಾಣಬಹುದು. ಯಾಕಂದರೆ ಆ ಸ್ಕಾಲರ್ಶಿಪ್ ಏನಿದೆ ಅರ್ಹ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅನ್ನುವಂಥ ಒಂದು ಭಾಳ ದೊಡ್ಡ ಕಾಳಜಿ ಇದ್ದರೂ ಕೂಡ ಅಷ್ಟೇ ಪರಿಶ್ರಮ ಕೂಡ ಇದೆ. ಅದನ್ನು ಅವರು ಭಾಳ ಜವಾಬ್ದಾರಿಯುತವಾಗಿ ಭಾಳ ಚೆನ್ನಾಗಿ ನಿರ್ವಹಿಸಿ ಆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಸಿಗುವಲ್ಲಿ ಅವರ ಒಂದು ಪರಿಶ್ರಮ ನಮಗೆಲ್ಲರಿಗೂ ಮಾರ್ಗದರ್ಶಕ. ಹಾಗೆ ಸಂಸ್ಥೆಯ ಅಭಿವೃದ್ಧಿಗಳಲ್ಲಿ ಪ್ರತಿ ಸಂಸ್ಥೆಗಳನ್ನು ಕೂಡ ಅವರು ಭಾಳಷ್ಟು ಹತ್ತಿರದಿಂದ ನೋಡ್ತಾ ಬಂದಿದ್ದು ಇವತ್ತಿನ ಏನು ರಾಜ್ಯವ್ಯಾಪಿ SDM ಶಿಕ್ಷಣ ಸಂಸ್ಥೆಗಳ ಹೆಸರಿಗೆ ಅವರು ನಿಜವಾಗಿ ಅರ್ಹರು. ಅವರ
ಒಂದು ಮಾರ್ಗದರ್ಶನ ನಮ್ಮ ಸಂಸ್ಥೆಗಳನ್ನು ಕಟ್ಟು ಬೆಳೆಸುವಲ್ಲಿ ಪೂಜ್ಯ ಹೆಗಡೆಯವರ ಆಶಯದಂತೆ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಅವರು ಬೆಳೆಸಿದ್ದಾರೆ. ಹಾಗಾಗಿ ಈ ಶಿಕ್ಷಣದ ಭೀಷ್ಮ ಈ ದಿನ ಜಿನಾಯ್ಕರಾಗಿದ್ದಾರೆ. ಅವರಿಗೆ ಭಗವಂತನು ಅವರ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ಹೇಳ್ತಾ, ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ, ಅವರ ಉನ್ನತ ವ್ಯಕ್ತಿತ್ವ ನಮಗೆಲ್ಲರಿಗೂ ಯಾವತ್ತಿಗೂ ಕೂಡ ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಲಿ, ಆದರ್ಶಪ್ರಾಯವಾಗಲಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಅವರ ಅಗಲಿದ ಆತ್ಮಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ನಾನು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಈಗಾಗಲೇ ಅವರಿಗೂ ಕೂಡ ಅವರ ಆಶೀರ್ವಾದವನ್ನು ನಾನು ಪಡ್ಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಸರ್, ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ವಿದ್ಯಾರ್ಥಿಯಾಗಿ ಇವತ್ತು ನಮ್ಮನ್ನು ಕಲಿದ್ದಾರೆ, ಏನು? ನಾನು ಈ ಸಮಯದಲ್ಲಿ ಭಾರಿ ಬೇಜಾರಿನ ವಿಷಯ. ಯಾಕೆಂದರೆ ನಾವು ವಿದ್ಯಾರ್ಥಿ ಅಂತ ಒಂದು ಇಲ್ಲಿಗೆ ರತ್ನಮಾಸಕ್ಕೆ 8ಗೆ ಬಂದಿದ್ದೇನೆ. ಆವತ್ತಿಂದ ಇವತ್ತಿನ ತನಕ ನಾವು ಅವರೊಟ್ಟಿಗೆ ಒಡನಾಟ ಇತ್ತು. ನಾವು ನಮ್ಮ ಶಾಪ್ ಮತ್ತು ಅವರದ್ದು ಮನೆ ಎದುರಿದ್ದೇವೆ. ಮತ್ತು ನಮ್ಮದು ಉಜಿರೆಯಲ್ಲಿ ನಾವು ಇಷ್ಟು ಬೆಳಿಬೇಕಾದ್ರೆ ಅವರದ್ದು ಕೂಡ ಆಶೀರ್ವಾದ ನನ್ನ ಮೇಲೆ ಇದೆ. ಯಾಕೆಂದರೆ ನಮ್ಮದು ಚಿಕ್ಕ ಶಾಪಿನಿಂದ ಹಿಡಿದು ಇವತ್ತು ಮಾವಿನ ಸಿಲ್ಕ್ ತನಕ ಅವರೇ ಇನಾಗ್ರೇಷನ್ ಮಾಡಿದವರು, ಅವರು ಕೂಡ ಇದ್ದು ಇನಾಗ್ರೇಷನ್ ಮಾಡಿದವರು. ನನಗೆ ಕೆಲವು ವಿಷಯದಲ್ಲಿ ತಪ್ಪು ಸರಿಯನ್ನು ಹೇಳಿಕೊಟ್ಟವರು. ಹಾಗೆ ನಾವು 8ಗೆ ಬಂದಾಗ ರತ್ನಮಾಸಕ್ಕೆ ಬರ್ತಿದ್ದು, ಪ್ರತಿ ಸಲ ನಮ್ಮಲ್ಲಿ ರತ್ನಮಾಸಕ್ಕೆ ಬಂದಾಗೆಲ್ಲ ಕರೆದು ಮಾತಾಡ್ತಿದ್ದು. ಮತ್ತು ನಾನು PUC ಹೋಗುವಾಗಲಷ್ಟೇ ಸಿದ್ಧವನ್ನ ಬೇಕಾದ್ರೆ ಸಿದ್ಧವನ್ನ ತೆಗೊಂತಿರೋದು. ಯಾಕಂದರೆ ಹಾಸ್ಟೆಲಲ್ಲಿ ಇದ್ದವ ನೀನು ಸಿದ್ಧವನ್ನ ಬೇಕಾದ್ರೆ ಸಿದ್ಧವನ್ನ ಮಾಡು ಅಂತ ಹೇಳಿದ್ದು. ಮತ್ತು ನಾನು ನಿಯರ್ ಮನೆ ಇದ್ದ ಕಾರಣ ನಾನು ಔಟ್ಸೈಡಿಂದ ಬರ್ತಿದ್ದೆ. ಡಿಗ್ರಿ ಆಗೋ ತನಕ ಕೂಡ ಅವರು ನಮಗೆ ಸೆಕ್ರೆಟರಿ ಆಗಿದ್ದು. ನಮ್ಮ ಟೈಮಲ್ಲಿ ಅವರು ಸೆಕ್ರೆಟರಿ ಅವರೇ, ಪ್ರಿನ್ಸಿಪಲ್ ಕೂಡ ಅವರೇ. ನಮ್ಮದು ಹಲವು ತಪ್ಪುಗಳನ್ನು ತಿದ್ದಿ ನನ್ನೊಟ್ಟಿಗೆ ನನ್ನನ್ನು ಇಷ್ಟು ಬೆಳೀಲಿಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಟೈಮಲ್ಲಿ ಸಂದರ್ಭದಲ್ಲಿ ನಮಗೆ ತುಂಬ ಬೇಜಾರಾಗ್ತಾ ಉಂಟು. ಆದರೆ ಒಳ್ಳೆಯ ಮರಣ ಸಿಕ್ಕಿದೆ. ಯಾಕಂದರೆ ಯಾವುದೇ ಸಮಸ್ಯೆ ಆಗದೆ ಅವರು ಅವರ ಒಂದು ಕೊನೆಯ ದಿನವನ್ನು ಒಳ್ಳೆಯದಾಗಿ ನಡೆಸಿದ್ದಾರೆ. ಅವರ ಆತ್ಮಕ್ಕೆ ನಮ್ಮ ಚಿರಶಾಂತಿ ಸಿಗಲಿ, ಅವರ ಮನೆಯವರಿಗೆ ದುಃಖವನ್ನು ಭರಿಸಿಕೊಳ್ಳುವಂಥ ಶಕ್ತಿಯ ದೇವರು ಕೊಡಲಿ ಅಂತ ಈ ಮೂಲಕ ಕೇಳ್ತೇನೆ. ನಮ್ಮೊಟ್ಟಿಗೆ ಸರ್ ಒಂದು 35 ವರ್ಷದಿಂದಲೂ ಜಾಸ್ತಿ ಸಮಯದಿಂದ ಇದ್ದರು. ನಮ್ಮ ತಂದೆಗೆ ತುಂಬ ಆಪ್ತರಾಗಿದ್ದರು. ನಮ್ಮ ಹೋಟೆಲಿಗೆ ಡೈಲಿ ಕಸ್ಟಮರ್ ಆಗಿದ್ದರು ಅವರು. ನಮ್ಮ ಹೋಟೆಲ್ ತಿಂಡಿ ಆಗಬೇಕಿತ್ತು ಅವರಿಗೆ ಯಾವಾಗಲೂ. ಈಗೆಲ್ಲ ಮೊದಲು ಅದೇ ಅವರ ಅಗಲಿಕೆ ನಮಗೆ ತುಂಬ ದುಃಖ ಆಗಿದೆ. ಹಾಗೂ ವರ್ತಕರಿಗೆ ಎಲ್ರಿಗೂ ಬಹಳ ಆತ್ಮೀಯರಾಗಿದ್ದರು ಅವರು. ಮತ್ತು ನಮಗೆ ಯಾವುದೇ ಕೆಲಸ ಆಗಬೇಕಿದ್ರು ಅವ್ರ ಹತ್ರ ಹೇಳಿದ ಕೂಡಲೇ ತುಂಬ ಆತ್ಮೀಯತೆಯಿಂದ ಮಾಡಿಕೊಡ್ತಿದ್ರು. ಯಾವುದೇ ಕೆಲಸ ಆದರೂ, ಒಂದು ಸೀಟು ಬೇಕಾದರೂ ಸಮೇತ ನಮಗೆ ಹೇಳಿದ ಕೂಡಲೇ ನೀವು ಕಾರಂತರ ಮಗ ಅಂತೇಳಿ ತುಂಬ ಆತ್ಮೀಯತೆಯಿಂದ ಮಾತಾಡ್ತಿದ್ರು. ಪ್ರಭಾಕರ್ ಸರ್ ಅಂದರೆ ನನಗೆ ತುಂಬ ಮೆಚ್ಚಿನ ವ್ಯಕ್ತಿ. ಅವರು ನನಗೆ ತಂದೆ ಸಮಾನ. ಯಾಕಂದರೆ ನಾನು ಅವರ ವಿದ್ಯಾರ್ಥಿನಿ. ಹಾಗೆ ಅದೇ ಅಲ್ಲದೆ ಮತ್ತು ನಮ್ಮ ಜೀವನದಲ್ಲಿ ಬಂದ ಕಷ್ಟಗಳೆಲ್ಲ ಇರುವಾಗ ಸಹ ಅವರು ತುಂಬ ಧೈರ್ಯ ಕೊಡ್ತಾ ಇದ್ದರು. ಎಲ್ಲಿ ಸಿಕ್ಕಿದ್ರು ಪ್ರೀತಿಯಿಂದ ಒಂದು ಮಾತಾಡಿಸ್ತಾ ಇದ್ದರು. ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ತುಂಬ ನೋವಾಗ್ತದೆ. ಅವರನ್ನು ಕಳ್ಕೊಂಡದ್ದು ಭಾರಿ ಬೇಜಾರಾಗ್ತದೆ ನನಗೆ ಇವತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ನನಗೆ ಇನ್ನು ಇದರಿಂದ ಹೆಚ್ಚು ಏನು ಮಾತಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನನ್ನ ಹೆಸರು ಪೂರ್ಣಿಮಾ, ನಾನು ಅವರ ಸ್ಟೂಡೆಂಟ್. ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರು. ಮನುಷ್ಯ ಯಾರಿಗೋಸ್ಕರ ಬದುಕ್ತಾ ಇದ್ದಾನೆ ಅಂತ ಹೇಳುವಂಥದ್ದು ರೀತಿಯಲ್ಲಿ 4 ಮಂದಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಜೀವನವನ್ನು ಸಾಗಿಸಿರ್ತಕ್ಕಂಥವ್ರು. ಯಾವತ್ತೂ ಕೂಡ ಇನ್ನೊಬ್ಬರ ಒಳಿತನ್ನು ಬಯಸ್ತಾ ಇರ್ತಕ್ಕಂಥವ್ರು. SDM ಸಂಸ್ಥೆಯ ಪ್ರಾಚಾರ್ಯರಾಗಿ, SDM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಈ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಂಡವರು. ಅವರ ಈ ಅಗಲುವಿಕೆ ಎಲ್ರಿಗೂ ಕೂಡ ಒಂದು ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಎಲ್ಲರಲ್ಲೂ ಕೂಡ ಒಳ್ಳೆಯದನ್ನು ಬಯಸಿರ್ತಕ್ಕಂಥ ಅವರಿಗೂ ಕೂಡ ಭಗವಂತ ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾನೆ. ಹಲವರ ಪಾಲಿಗೆ ದಾರಿ ದೀಪವಾದವರು ಪ್ರೊಫೆಸರ್ ಎಸ್ ಪ್ರಭಾಕರ್ ಅನ್ನೋದು ಅವರ ಶಿಷ್ಯವೃಂದ, ಅವರ ಒಡನಾಡಿಗಳ ಮಾತಿಂದ ತಿಳಿಯುತ್ತೆ. ಅದರ ಜೊತೆಗೆ ಉಜಿರೆಯ ಸುತ್ತಮುತ್ತ ಹಲವಾರು ಉದ್ಯಮಗಳನ್ನು ನಡೆಸ್ತಾ ಇರುವವರು ಇವರ ಅಮೃತ ಹಸ್ತ. ಅಂದರೆ ಉಜಿರೆಯ ವಿಜಯರಾಘವ ಬಡ್ವೇಟ್ನಾಯರು ಇವರು ಎಲ್ಲರೂ ಸೇರಿಕೊಂಡು ಉದ್ಘಾಟನೆ ಮಾಡಿದಂತಹ ಅಂಗಡಿಗಳೇ ಅಥವಾ ಶಾಪ್ಗಳು ಹೆಚ್ಚಿದ್ದಾವೆ. ಅವರೆಲ್ಲರೂ ಕೂಡ ತಮ್ಮ ಬಾಳಿಗೆ ಬೆಳಕಾದವರು ಅಂತ ಹೇಳಿ ಇಲ್ಲಿ ನಮ್ಮ ಜೊತೆಗೆ ಮಾತನಾಡುವಾಗ ಹೇಳಿದರು. ನಾಳೆ ಸಂಜೆ ಅವರ ಅಂತ್ಯ ಸಂಸ್ಕಾರ, ನಾಳೆ ಸಂಜೆ 5 ಗಂಟೆಯ ಸುಮಾರಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವರ ಮನೆಯಲ್ಲಿ ಅವಕಾಶವನ್ನು ನೀಡಲಾಗುತ್ತೆ ಅನ್ನುವಂಥದ್ದು ಇಲ್ಲಿಯ ಒಂದು ಮಾಹಿತಿ. ಅದರ ಜೊತೆ ನಾಳೆ ಸಂಜೆ
6 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರ ನಡೆಯುವಂತಹ ಸಾಧ್ಯತೆ ಇದೆ. ವನೀಶ್ ಮತ್ತು ಆದಿತ್ಯ ಬಳಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.